ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮ ಮಿತ್ರರಿಗೆ ಭಾಜಪ ದಕ್ಷಿಣ ಕನ್ನಡ ವತಿಯಿಂದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಸತೀಶ್ ಕುಪ್ಪಳ ಇವರು ನಡೆಸಿಕೊಡುತ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳೂರು ಉತ್ತರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು, ಕುಮಾರಿ ಭಾಗೀರಥಿ ಮುರುಳಿ ಅವರು, ವಿಧಾನ ಪರಿಷತ್ನ ಸದಸ್ಯರಾಗಿ ಆತ್ಮೀಯ ಮಾಧ್ಯಮದ ಎಲ್ಲ ಆತ್ಮೀಯ ಮಿತ್ರರೇ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿರುವಂಥ ನಮ್ಮೆಲ್ಲ ಜಿಲ್ಲೆಯ ಶಾಸಕರೇ, ಜಿಲ್ಲೆಯ ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ, ಇವತ್ತು ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ಸುಮಾರು 4 ದಿನ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ತನಿಖೆ, ಯಾವ ರೀತಿಯ ಹಸ್ತಕ್ಷೇಪ, ಯಾವ ದಿಕ್ಕಿನತ್ತ ಈ ಒಂದು ಹತ್ಯೆಯ ಪ್ರಕರಣ ಹೋಗ್ತದೆ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ನಾವು ಇವತ್ತು ಪ್ರಮುಖವಾಗಿ ಈ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಮಂತ್ರಿಯಾಗಿ ಕೆಲಸ ಮಾಡಿರುವ, ವಿಧಾನಸಭೆಯ ಸ್ಪೀಕರ್ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಿರುವಂಥ UT ಖಾದರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ಯಾಕೆಂದರೆ UT ಖಾದರ್ರ ಈ ಒಂದು ಹತ್ಯೆಯಲ್ಲಿ UT ಖಾದರ್ರ ಬಲವಾದ ಕೆಲವು ಅಂಶಗಳನ್ನು ನೋಡುವಾಗ ಸಂದೇಹ ಬರ್ತದೆ. ಯಾಕೆಂದರೆ UT ಖಾದರ್ರು ಈ ಹತ್ಯೆ ಆದ ತಕ್ಷಣ ಆ ಕುಟುಂಬದೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ, ಫಾಜಿಲ್ ಕುಟುಂಬದ ಒಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಫಾಜಿಲ್ ಕುಟುಂಬದ ಬಗ್ಗೆ ವಕಾಲತ್ತನ್ನು ಮಾಡಿದ್ದಾರೆ. ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡುವಂಥ ಕೆಲಸವನ್ನು ಕೂಡ ತನಿಖೆ ಆಗುವುದಕ್ಕೆ ಮುಂಚೆನೇ, ಅಪರಾಧಿಗಳನ್ನು ಬಂಧನ ಮಾಡುವುದಕ್ಕೆ ಮುಂಚೆನೇ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಂಧನ, ನಾನು ಯಾವಾಗ ಈ ಬಗ್ಗೆ ಪತ್ರಿಕಾಗೋಷ್ಠಿ ಈ ಒಂದು ಸ್ಥಳದಲ್ಲಿ ಮಾಡಿದೆ, ಖಾದರ್ರ ಪಾತ್ರದ ಬಗ್ಗೆ ಏನು ನಾವು ಪ್ರಸ್ತಾಪ, ಭಾರತೀಯ ಜನತಾ ಪಾರ್ಟಿ ನಾವು ಪ್ರಸ್ತಾಪ, ನಮ್ಮೆಲ್ಲ ಶಾಸಕರು ಪ್ರಸ್ತಾಪ ಮಾಡಿದರು. ಈ ಜಿಲ್ಲೆಯಲ್ಲಿ ಅವರ ಬಗ್ಗೆ ಸಂದೇಹಗಳು ಪ್ರಾರಂಭ ಆಯಿತು. ಅವತ್ತು ಮತ್ತೆ ಪತ್ರಿಕೆಗೆ ಹೇಳಿಕೆಯನ್ನು UT ಖಾದರ್ ಕೊಟ್ಟಿದ್ದಾರೆ. ಇಲ್ಲ, ಅವರು ಆ ಕುಟುಂಬದವರು, ನಾವು ಯಾವುದೇ ಕಾರಣಕ್ಕೆ ಅದರ ಸಂಬಂಧ ಇಲ್ಲ, ಆ ಹತ್ಯೆಗೆ ಮತ್ತು ನಮಗೆ ಏನೂ ಸಂಬಂಧ ಇಲ್ಲ, ಅದೆಲ್ಲ ದೇವರು ನೋಡ್ತಾರೆ ಅಂತ ಹೇಳುವ ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿದ್ರು. ನಂತರ ಕೊಡ್ತಾರೆ, ಈ ತನಿಖೆ ಆಗಲಿ, ಯಾವುದು ಸತ್ಯ, ಯಾವುದು ಸತ್ಯಸಂಗತಿಯಿಂದ ಬರ್ತದೆ ಅಂತ ಅವರು UT ಖಾದರ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಾವು ಹೇಳಿದ್ದು ಇದಕ್ಕೆಲ್ಲ ಜವಾಬ್ದಾರಿ ಕೊಟ್ಟವರು ಯಾರು? UT ಖಾದರ್ಗೆ ಈ ರೀತಿಯ ಜವಾಬ್ದಾರಿ ಕೊಟ್ಟವರು ಯಾರು? ಮತ್ತು ಅವರಿಗೆ ಜವಾಬ್ದಾರಿ ಇದೆಯಾ? ಈ ಹತ್ಯೆಯ ಬಗ್ಗೆ ಇವರಿಗೆ ಅಷ್ಟು ಕಾಳಜಿ ಯಾಕೆ? ಅವರು ಇದರ ಹಿಂದುಗಡೆ ಯಾವ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ? ಇದೆಲ್ಲ ಒಂದು ರೀತಿಯ ಸಂದೇಹಕ್ಕೆ ಕಾರಣ ಆಗಿದೆ. ಈ ಕಾರಣಕ್ಕೋಸ್ಕರ ಮತ್ತೆ ಇನ್ನಿತರ ಅನೇಕ ಸಂಗತಿಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪರೋಕ್ಷವಾಗಿ ಅವರು ಯಾಕೆ ಇದರ ಹಿಂದುಗಡೆ ಇದ್ದಾರಂತ ಹೇಳಲಿಕ್ಕೆ ಇಚ್ಛೆ ಪಡೋದಂದರೆ, UT ಖಾದರ್ ಅವರು ಬೇರೆ ಇದಕ್ಕೆ ಒಂದು ಸಂಬಂಧವನ್ನು ಕೂಡ ನಾವು ಇಟ್ಟುಕೊಂಡಿದ್ದಾರೆ. ಯಾಕೆಂದರೆ ಇವತ್ತು ಈ ಪ್ರಕರಣದಲ್ಲಿ 8 ಜನರನ್ನು ಬಂಧನ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ನಮ್ಮ ಪೊಲೀಸ್ನವರು ಬಂಧನ ಮಾಡಿರುವಂಥ ಇಬ್ಬರಲ್ಲಿ ಕಲಸದವರು ರಂಜಿತ್ ಮತ್ತು ನಾಗರಾಜ್ ಎನ್ನುವ ಇಬ್ಬರು ಅಪರಾಧಿಗಳಿದ್ದಾರೆ. ಇದರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. ಇದು ದಿಕ್ಕು ತಪ್ಪಿಸುವ ಒಂದು ಪ್ರಯತ್ನ ಖಾದರ್ ಸಮೇತ ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತ ನಮಗೆ ಅನಿಸುವುದು. ಇದರ ಹಿಂದುಗಡೆ ಒಂದು ದೊಡ್ಡ ಷಡ್ಯಂತ್ರದ ಭಾಗ ಆಗಿದೆ. ಇದನ್ನು ಬೇರೆ ದಿಕ್ಕಿಗೆ ತಗೊಂಡು ಹೋಗುವಂಥ ಪ್ರಯತ್ನ ಆಗಿದೆ. ಯಾಕೆಂದರೆ ಇಲ್ಲಿಗೂ ಕಲಸಕ್ಕೂ ಏನು ಸಂಬಂಧ? ಇದನ್ನು ನಮಗೆ ಸಾರ್ವಜನಿಕವಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ತನಿಖೆ ಆಗಬೇಕು. ನಮಗಿರುವ ಮಾಹಿತಿ ಪ್ರಕಾರ, ನೀವೆಲ್ಲ ನಿನ್ನೆ ನೋಡಿದ್ದೇವೆ, ಕಲಸದಲ್ಲಿ ಹತ್ಯೆಗೆ ಮುಂಚೆ ಒಂದು ಡಿನ್ನರ್ ಪಾರ್ಟಿ ಆಗಿದೆ ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ. ಅದರ ಬಗ್ಗೆ ಫೋಟೋಸ್ ಎಲ್ಲ ಬಂದಿದೆ, ವಿಡಿಯೋಸ್ ಎಲ್ಲ ಬಂದಿದೆ. ಈ ಅಪರಾಧಿಗಳ ಜೊತೆಗೆ ಅಲ್ಲಿ ಒಂದು ಡಿನ್ನರ್ ಪಾರ್ಟಿ ಆಗಿದೆ. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ಒಬ್ಬ ಮುಸ್ತಾಫ ಅಂತ ಇದ್ದಾನೆ. ಒಬ್ಬ ಒಂದು ಸಣ್ಣ ಹೋಟೆಲ್ ಮತ್ತು ಹೋಮ್ ಸ್ಟೇಯನ್ನು ನಡೆಸುವಂಥ ಒಬ್ಬ ಮುಸ್ತಾಫ ಅಂತ ಇದ್ದಾನೆ.
ಮೊಹಮ್ಮದ್ ಮುಸ್ತಫಾ. ಈ ಮೊಹಮ್ಮದ್ ಮುಸ್ತಫನಿಗೂ ಈ ಹತ್ಯೆಗೂ ಇವರಿಗೂ ಏನು ಸಂಬಂಧ? ನಾವು ಖಾದರ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇವೆ? ಯಾಕೆಂದರೆ ಆ ಮೊಹಮ್ಮದ್ ಮುಸ್ತಫಾ ಅಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟ ಮಾಡಿಸ್ತಾನೆ. ಆ ಕ್ರಿಕೆಟ್ ಪಂದ್ಯಾಟಕ್ಕೆ ಖಾದರ್, ಇನಾಯತ್ ಅಲಿ ಸಮೇತ ಈ ಜಿಲ್ಲೆಯವರು ಈ ಥರ ಭಾಗವಹಿಸಲಿಕ್ಕೆ ಅಲ್ಲಿ ಹೋಗ್ತಾರೆ. ಅವನೊಟ್ಟಿಗೆ ಆ ಕ್ರಿಕೆಟ್ ಪಂದ್ಯಾಟದ ಆ ಒಂದು ಇಲ್ಲಿಂದ ಚಿಕ್ಕಮಗಳೂರಿನ ಕಳಸಕ್ಕೆ ಹೋಗುವುದಾದರೆ ಇದಕ್ಕೆ ಮತ್ತು ಅದಕ್ಕೆ ಯಾವ ಸಂಬಂಧ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಈ ಮೊಹಮ್ಮದ್ ಮುಸ್ತಫಾ ಅವನೊಟ್ಟಿಗೆ ಇಲ್ಲಿಂದ ಇದರಲ್ಲಿ ಇನ್ನೊಬ್ಬ ಇದ್ದಾನೆ, ನಿಯಾಜ್ ಅಂತ ಒಬ್ಬ ಗಡಿಪಾರಾದ ಒಬ್ಬ ಆರೋಪಿ ಇದ್ದ, ಹಿಂದೆ ಗಡಿಪಾರಾಗಿತ್ತು. ಅವ ಇಲ್ಲಿಂದ ಆ ಮುಸ್ತಫನೊಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದ, ಅಲ್ಲಿ ಮೀನಿನ ವ್ಯಾಪಾರ ಮಾಡ್ತಾ ಇದ್ದ. ಅವನ ಮತ್ತೆ ಅಲ್ಲಿ ಒಂದು ಬೇರೆ ಪ್ರಕರಣ ಆಗಿದೆ, ಅದರಲ್ಲಿ ಅವ ಅರೆಸ್ಟ್ ಆಗಿದೆ, ಅವನ ಮೇಲೆ FIR ಆಗಿತ್ತು. ಎಲ್ಲದಕ್ಕೆ ಮೊಹಮ್ಮದ್ ಮುಸ್ತಫನ ಪಾತ್ರ ಏನು ಅಂತ ನಮಗೆ ತನಿಖೆ ಆಗಬೇಕು. ಇವರು ಕ್ರಿಕೆಟ್ಗೆ ಅವ ಕ್ರಿಕೆಟ್ ಆಡಿಸಿದರೆ ಆ ಕಾರ್ಯಕ್ರಮಕ್ಕೆ ಇವರು ಹೋಗ್ತಾರೆ, ಇವರು ಅಲ್ಲಿ ಭಾಗವಹಿಸಿ ಅವನೊಟ್ಟಿಗೆ ನಿರಂತರವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಈ ಇಬ್ಬರು ಯುವಕರನ್ನ ಇಲ್ಲಿ ಈ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರು ಯುವಕರನ್ನ ಕಳಿಸೋದ್ರಲ್ಲಿ ಪಾತ್ರ ಯಾಕಿದೆ ಅಂದರೆ, ಈ ಇಬ್ಬರೂ ಕೂಡ ಹುಡುಗರು 19-20 ವರ್ಷದ ಈ ಇಬ್ಬರು ಹುಡುಗರು ಮುಸ್ತಫನ ಕೈಗಳಿಗೆ ಕೆಲಸ ಮಾಡುವವರು. ಒಬ್ಬ ನೇರವಾಗಿ ಇವ್ರದೇ ಡ್ರೈವರ್ ಆಗಿ ಇವ್ರದೇ ಹೋಟೆಲಲ್ಲಿ, ಮುಸ್ತಫನ ಹೋಟೆಲಲ್ಲೇ ಕೆಲಸ ಮಾಡೋದು. ಇನ್ನೊಬ್ಬ ಕೂಡ ಇವನ ಒಟ್ಟಿಗೆನೇ ಇರೋದು. ಇನ್ನೊಂದು ಮಾದಕ ವ್ಯಸನ, ಈ ಡ್ರಗ್ಸ್, ಇದರ ಮಾರಾಟ ಜಾಲ ಕೂಡ ಇವರ ಮುಖಾಂತರನೇ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ನಿಯಾಜ್, ಮೊಹಮ್ಮದ್ ಮುಸ್ತಫಾ, ಈ ಹುಡುಗರ ಮಧ್ಯೆ ಏನಾಗಿದೆ ಅನ್ನೋದನ್ನು ಕೂಡ ಪೊಲೀಸ್ ಇಲಾಖೆ ಗಂಭೀರವಾಗಿ ತನಿಖೆ ಮಾಡಬೇಕು. ಆ ಸತ್ಯಾಸತ್ಯವನ್ನು ಬಯಲಿಗೆ ತರುವಂಥ ಕೆಲಸವನ್ನು ಕೂಡ ಮಾಡಬೇಕು. ಅಲ್ಲಿ ಕಲಸದಲ್ಲಿದ್ದುಕೊಂಡು ಆ ಮೊಹಮ್ಮದ್ ಮುಸ್ತಫಾ ಅವರು, ಈ ಖಾದರ್, UT ಖಾದರ್, ಈ ಇನಾಯತ್ ಅಲಿ, ಇಂಥವರೆಲ್ಲ ಈ ರೀತಿಯ ಸಂಬಂಧವನ್ನು ಇಟ್ಟುಕೊಂಡು ಪೂರ್ವ ನಿರ್ಧಾರಿತವಾಗಿ ಈ ಒಂದು ಹತ್ಯೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ಅನಿಸುವುದು. ಇದರ ಬಗ್ಗೆ ಬಲವಾದ ನಮಗೆ ಸಂದೇಹ ಇದೆ. ನನ್ನ ಆಕ್ಷೇಪ ಇರುವಂಥದ್ದು, ಇವತ್ತಿನವರೆಗೆ 8 ಜನರನ್ನು ಬಂಧನ ಮಾಡಿ, ಇವತ್ತಿಗೆ 4 ದಿನ ಆಯಿತು, 8 ಜನರನ್ನು ಬಂಧನ ಮಾಡಿ ಬಾಕಿ ಉಳಿದವರ ಬಗ್ಗೆ ಯಾಕೆ ಸಾರ್ವಜನಿಕವಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ? ಯಾಕೆ FIR ಮಾಡ್ತಾ ಇಲ್ಲ? ಆ ಘಟನೆಯಲ್ಲಿ ಇಬ್ಬರು ಮಹಿಳೆಯರ ಪಾತ್ರವನ್ನು ನೇರವಾಗಿ CCTVಯಲ್ಲಿ ಕಾಣ್ತಾ ಉಂಟು. ನನಗೆ ಅನಿಸೋದು ಅಲ್ಲಿ 15-20 ಜನ ಕಾಯ್ತಾ ಇದ್ರು. ಒಟ್ಟು ಈಗ ನಮಗೆ ಇರುವಂಥ ಬಲವಾದ ಸಂದೇಹ ಇರುವಂಥದ್ದು, ಒಟ್ಟು 10-20 ಜನ ಅದರ ಹಿಂದುಗಡೆ ಅಲ್ಲಿ ಕಾಯ್ತಾ ಇದ್ರು. ಒಟ್ಟು ಇದಕ್ಕೆ ಪೂರಕವಾಗಿ ಫೈನಾನ್ಸ್ ಮಾಡಿದವರಿದ್ದಾರೆ, ಸಹಕಾರ ಮಾಡಿದವರಿದ್ದಾರೆ. ಬಾಕಿ ಕೇಸಲ್ಲಿ ಪ್ರತಿ ಕ್ಷಣ ಒಬ್ಬೊಬ್ಬರನ್ನು ತಂದು ಎಲ್ರಿಗೆ ಮಾಡುವಂಥ ಕೆಲಸವನ್ನು ಮಾಡ್ತೀರಿ. ಇದರ 8 ಜನಕ್ಕೆ ಸೀಮಿತವಾಗಿ ಪೊಲೀಸ್ನವರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಕಾಂಗ್ರೆಸ್ನ ಗೃಹ ಮಂತ್ರಿ ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿ ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಒಟ್ಟು ಆಡಳಿತಾತ್ಮಕವಾಗಿ ಏನು ಮಾಡ್ತಾ ಇದ್ದಾರೆ? ಗೃಹ ಇಲಾಖೆಗೆ ಏನು ಗ್ರಾಚಾರ ಹಿಡಿದಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಹತ್ಯೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರಾ? ಇದು ಗಂಭೀರವಾದ ವಿಷಯ. ಇದನ್ನು ತನಿಖೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಎಷ್ಟು ಒತ್ತಾಯ ಮಾಡಿದರೂ ಈ ತನಿಖೆ ಯಾವ ಹಂತಕ್ಕೆ ಹೋಗ್ತದೆ ಅಂತ ನಮಗೆ ಅರ್ಥ ಆಗುವುದಿಲ್ಲ. ಯಾಕೆಂದರೆ ಇದರಲ್ಲಿ ನ್ಯಾಯ ಸಿಗ್ತದೆ ಎನ್ನುವ ಭರವಸೆನೇ ಇಲ್ಲ. ಅದಕ್ಕೋಸ್ಕರವೇ ನಾವು NIಗೆ ತನಿಖೆಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದು ಹೊರತು ಬೇರೆ ಏನಿಲ್ಲ. ಇನ್ನೊಂದು ಪ್ರಮುಖ ಅಂಶ 5 ಲಕ್ಷ ಸುಪಾರಿಯ ಬಗ್ಗೆ. 5 ಲಕ್ಷ ಸುಪಾರಿ ಹೇಗೆ ಕೊಟ್ಟು ಇದನ್ನು ಹತ್ಯೆ ಮಾಡ್ತಾರೆ? ಒಂದು ಪಿಕಪ್ ಗಾಡಿಗೆ ಎಷ್ಟು ಉಂಟು ಅಂತ ಆಲೋಚನೆ ಮಾಡುವುದು, ಎಷ್ಟು ಲಕ್ಷ ಇದೆ ಅಂತ. ಒಂದು ಸ್ವಿಫ್ಟ್ ಕಾರಿಗೆ ಎಷ್ಟು ಲಕ್ಷ ಉಂಟು ಅಂತ ಯೋಚನೆ ಮಾಡ್ಬೋದು. ಅಲ್ಲಿ ಇನ್ವಾಲ್ವ್ ಆದ 2 ಬೈಕಿನ ಹಣದ ವ್ಯವಸ್ಥೆ ಹೇಗಿತ್ತು? 2 ಸಲ ಅಟೆಂಪ್ಟ್ ಸುಹಾಸ್ ಶೆಟ್ಟಿಗೆ ಮಾಡಿದ್ದಾರೆ. ಅದಕ್ಕೆ ಖರ್ಚು ವೆಚ್ಚ ಯಾರು ಮಾಡಿದ್ದು? ಈ ಡಿನ್ನರ್ ಪಾರ್ಟಿಗೆ ಖರ್ಚು ವೆಚ್ಚ ಯಾರು ಮಾಡಿದ್ದು? ಒಟ್ಟು ಕೇವಲ 5 ಲಕ್ಷಕ್ಕೆ ಈ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ನಾವಂತೂ ಖಂಡಿತವಾಗಿ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಲಕ್ಷಾಂತರ ರೂಪಾಯಿ ಸುಪಾರಿ ಕೊಟ್ಟು ಇದನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತ ನಮಗೆ ಅನಿಸುವುದು. ಯಾಕೆಂದರೆ ವಿದೇಶದಿಂದ ಕೂಡ ಈಗಾಗಲೇ ಸುದ್ದಿ ಇರುವ ಪ್ರಕಾರ ಸಫಾನ್ ಅವನ ಖಾತೆಗೆ ವಿದೇಶದಿಂದ ಕೂಡ ಹಣ ವರ್ಗಾವಣೆ ಆಗಿದೆ ಎನ್ನುವ ಬಲವಾದ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತಾ ಉಂಟು. ಇದನ್ನು ಯಾಕೆ ಸಾರ್ವತ್ರಿಕವಾಗಿ ಇಲ್ಲಿಯ ಕಮಿಷನರ್ ಅವರು ಮಾಡುವುದಿಲ್ಲ? ಪೊಲೀಸ್ ಇಲಾಖೆ ಯಾಕೆ ಅದನ್ನ ಮಾಹಿತಿಯನ್ನ
ಸಾರ್ವಜನಿಕವಾಗಿ ಕೊಡ್ತಾ ಇಲ್ಲ. ಬೇರೆ ದೇಶದಿಂದ ಬೇರೆ ಭಾಗದಿಂದ ಆ ಹುಡುಗನ ಟ್ರಾನ್ಸಾಕ್ಷನ್ ಅನ್ನ, ಆ ಒಂದು ಹತ್ಯೆ ಮಾಡಿದ ಹುಡುಗನ ಡಿಟೇಲ್ ಅನ್ನ ಯಾಕೆ ಸಾರ್ವತ್ರೀಕರಣ ಮಾಡುವುದಿಲ್ಲ? ಈ ರೀತಿ ಅನೇಕ ಸಂದೇಹಗಳು ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಇದಕ್ಕೆ ಉತ್ತರ ಕೊಡುವಂತ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಇಲ್ಲ, ದಕ್ಷಿಣ ರಾಜ್ಯದ ಆಡಳಿತ ಮಾಡುವಂತ ಈ ಗೃಹ ಸಚಿವರು ಕೂಡ ಇಲ್ಲ, ಯಾರು ಕೂಡ ಈ ಒಂದು ಸತ್ಯಾಸತ್ಯತೆಯನ್ನ ಕೊಡ್ತಾ ಇಲ್ಲ. ಹಿಂಗೆ 31ಕ್ಕೆ ಸುಹಾಸ್ ಶೆಟ್ಟಿಯನ್ನ ಮರ್ಡರ್ ಮಾಡ್ತೇವೆ ಅಂತೇಳಿ ಪೋಸ್ಟ್ ಹಾಕಿದವರನ್ನ ಇವತ್ತಿನವರೆಗೆ ಬಂಧನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹತ್ಯೆ ಆದ ತಕ್ಷಣ ಯಾರನ್ನು ಇನ್ನು ಮುಂದಕ್ಕೆ ನಾವು ಮಾಡ್ತೇವೆ, ಇದು ಫಿನಿಶ್ ಅಂತ ಯಾರು ಸ್ಟೇಟಸ್ ಹಾಕಿದ್ದಾರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಇದನ್ನು ಬಂಧನ ಮಾಡಲಿಕ್ಕೆ ಇವತ್ತಿನವರೆಗೆ ಆಗಲಿಲ್ಲ. ನಿನ್ನೆ ಮೊನ್ನೆ ನಮ್ಮ ಭರತ್ ಕುಂಡೇಲ್ ಮೇಲೆ, ನಮ್ಮ ಶರಣ್ ಪಂಪಲ್ ಮೇಲೆ ಅವರಿಗೆ ಕೊಲೆ ಬೆದರಿಕೆ ನಿನ್ನೆ ರಾತ್ರಿ 9:30 ಗಂಟೆಗೆ ನಿನ್ನೆ ಡೇಟ್ ಮಾಡಿದ್ದಾರೆ. ಡೇಟ್ ಹಾಕಿ ತಾರೀಕು ಮೆನ್ಷನ್ ಮಾಡಿ ಹಾಕಿದ್ದಾರೆ. ಆದರೆ ಅದನ್ನ ಒಬ್ಬನನ್ನ ಯಾವುದೇ ಒಬ್ಬ ಮುಸ್ಲಿಂ ಅದನ್ನ ಯಾರು ಹಾಕಿದಾನೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಈ ಗಳಿಗೆ ತನಕ ಆಗಲಿಲ್ಲ. ಆದ್ರೆ ಬೇರೆ ಕಡೆ ಮಾಡಿದ್ದೀರಿ, ಬೇರೆ ಕಡೆ ಮಾಡಿದನ್ನು ನಾನು ಸಮರ್ಥನೆ ಮಾಡುವುದಲ್ಲ, ಅದು ಆ ರೀತಿ ಹಾಕಿದ್ರೆ ಅರೆಸ್ಟ್ ಮಾಡ್ಬೇಕು, ಅದರಲ್ಲಿ ನ್ಯಾಯ ಏನು ಎಲ್ರಿಗೂ ಒಂದೇ ಲೆಕ್ಕ. ಆದ್ರೆ ಇದರಲ್ಲಿ ಕೂಡ ಅದೇ ನ್ಯಾಯ ಆಗಬೇಕಲ್ಲ, 31ಕ್ಕೆ ಹಾಕಿ ಅದನ್ನ ಹತ್ಯೆ ಮಾಡುವಂತ ಕೆಲಸ ಕೂಡ ಆದ ನಂತರ ಕೂಡ ಇವತ್ತಿನವರೆಗೆ ಯಾರನ್ನು ಕೂಡ ಬಂಧನ ಮಾಡುವಂತ, ಅವರ ಮೇಲೆ ಆಕ್ಷನ್ ತಗೊಳ್ಳುವಂತ ಒಂದೇ ಒಂದು ಸಣ್ಣ ಕೆಲಸ ಇವತ್ತಿನವರೆಗೆ ಆಗ್ಲಿಲ್ಲ. ಇವತ್ತು ಆ ಹತ್ಯೆ ನಂತರ ಆದಂತ ಘಟನೆಯ ಸಂದರ್ಭದಲ್ಲಿ ಅನೇಕ ಸಣ್ಣ ಘಟನೆ ಆಗಿದೆ, ಅದನ್ನು ಕೂಡ ನಾವು ಸಮರ್ಥನೆ ಮಾಡುವುದಿಲ್ಲ. ಅರೆಸ್ಟ್ ಮಾಡಿದಿರಿ, ಕಾನೂನು ರೀತಿಯಲ್ಲಿ ನಡ್ಕೊಳ್ಳೋದು ಅದು ಜವಾಬ್ದಾರಿ ಇದೆ, ಅದು ಮಾಡಿ. ಆದ್ರೆ ಅವರದ್ದು ವಾಡ ರೈತ ಫೋಟೋವನ್ನ ಪೇಪರ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕೊಡ್ತಾ ಇದ್ದೀರಿ. ಇದು ಸರಿಯಾ? ಇದು ಸರಿ? ಅವರ ಮೇಲೆ ಇನ್ನಷ್ಟು ಪರಿಣಾಮ ಬೀಳಲಿ ಅಂತ ನೀವು ಪೊಲೀಸ್ ಇಲಾಖೆನೇ ನೇರವಾಗಿ ಮಾಡ್ತಾ ಇದೆಯಾ? ಇದು ಸಾರ್ವಜನಿಕವಾಗಿ ಬಂದಿರುವಂತಹ ಸಂದೇಹ. ಈ ರೀತಿ ಯಾಕೆ ಮಾಡ್ತಾ ಇದ್ದೀರಿ? ಪೊಲೀಸ್ ಇಲಾಖೆ ಇವತ್ತಿಗೂ 8 ಜನರನ್ನ ಬಂಧನ ಮಾಡಿ ಅಲ್ಲಿಗೆ ಮುಗಿಸುವಂತ, ಕೈ ಚೆಲ್ಲುವಂತ ಕೆಲಸವನ್ನು ಏನಾದರೂ ಮಾಡ್ತಾ ಇದೆಯಾ? ಇದರ ಬಗ್ಗೆ ಸತ್ಯಾಸತ್ಯವನ್ನು ಯಾರು ಇದಕ್ಕೆ ಸಹಕಾರ ಮಾಡಿದ್ದಾರೆ, ಇದರ ಹಿಂದುಗಡೆ ಯಾರಿದ್ದಾರೆ, ಇದನ್ನ ತನಿಖೆ ಮಾಡುವಂಥದ್ದನ್ನ ನಿಲ್ಲಿಸಿ ಬಿಟ್ಟಿದೆಯಾ? ನಮಗೆ ಸಾಕಷ್ಟು ಸಂದೇಹಗಳು ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ಇನ್ನೂ ನಮಗೆ ಅಪನಂಬಿಕೆ ಬರಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ, ಈ ರಶೀದ್ ಅಂತ ಬಜ್ಪೆಯಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ, SB. ಅವನಿಗೆ ಎಷ್ಟು ಅಹಂಕಾರ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಆದ ನಂತರ AJ ಹಾಸ್ಪಿಟಲ್ ಅಲ್ಲಿ ನಾವೆಲ್ಲ ಇದ್ವಿ, ನಮ್ಗೆ ಗೊತ್ತಿಲ್ಲ, ಬೆಳಗಿನ ತನಕ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಒತ್ತಾಯ ಮಾಡ್ತಿದ್ದ ಪೊಲೀಸ್ ಅದೇ ರಶೀದ್ ಅಂತ ಮತ್ತೆ ನಮ್ಗೆ ಗೊತ್ತಾದದ್ದು. ಪೂರ್ತಿ ಪೊಲೀಸ್ ಇಲಾಖೆ ಅಂತವನನ್ನೇ ಅಲ್ಲಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತದೆ ಅಂತ ಹೇಳಿದ್ರೆ ಇದು ಯಾವ ರೀತಿ? ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಪ್ರಮುಖರು ಎಲ್ಲರೂ ಸೇರಿ ಮರ್ಡರ್ ಮಾಡಲಿಕ್ಕೆ ಇದು ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಉಂಟು. ಇದು ಯಾವ ರೀತಿಯ ಈ ಒಂದು ಸಂಗತಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಈ ಸರ್ಕಾರ ಈಗಾಗಲೇ ಸರ್ಕಾರ ಹಣ ಕೊಟ್ಟಿದೆ. UT ಖಾದರ್ ಹೇಳ್ತಾ ಇದ್ರು, ಪ್ರಶಾಂತ್ ಪೂಜಾರಿ ಮರ್ಡರ್ ಅಂತ ಆದಂತ ಸಂದರ್ಭದಲ್ಲಿ UT ಖಾದರ್ ಸಹಿತ ತುಂಬಾ ಜನ ಹೇಳ್ತಾ ಇದ್ರು, ನಾವು ಯಾರ ಮನೆಗೆ ಹೋಗುದಿಲ್ಲ, ತೊಂದರೆ ಇಲ್ಲ, ಸುಹಾಸ್ ಶೆಟ್ಟಿ ಮನೆಗೆ ನೀವು ಕಾಂಗ್ರೆಸ್ನವ್ರು ಯಾರು ಬಾರದಿದ್ರೆ ಏನು ತೊಂದರೆ ಇಲ್ಲ, ಅದಕ್ಕೆ ನಾವೇನು ನಿಮ್ಮನ್ನು ಬನ್ನಿ ಅಂತ ನಾವು ಯಾರು ಒತ್ತಾಯ ಮಾಡಲಿಲ್ಲ, ಅವರ ಮನೆಯವರು ಕೂಡ ಒತ್ತಾಯ ಮಾಡಲಿಲ್ಲ, ನೀವು ಬನ್ನಿ ಅಂತ ಒತ್ತಾಯ ಮಾಡಲಿಲ್ಲ, ತೊಂದರೆ ಇಲ್ಲ, ನಿಮ್ಗೆ ಒಂದು ಸರ್ಕಾರ ನಡೆಸುವವರಿಗೆ ಎಲ್ಲರನ್ನ ಸಮಾನವಾಗಿ ನೋಡಬೇಕು ಅಂತ ಮನಸ್ಸಿಲ್ಲದಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ನೀವು ಪ್ರಶಾಂತ್ ಪೂಜಾರಿ ಕೇಸಲ್ಲಿ ಕೂಡ ಇದನ್ನೇ ಮಾಡಿದಿರಿ. ಆದ್ರೆ ಫಾಜಿಲ್ ಮನೆಗೆ ನೀವು ಹೋಗ್ಲಿಲ್ವಾ? ಫಾಜಿಲ್ ಮನೆಗೆ ಹೋಗಿ ಹಣ ಕೊಡ್ಲಿಲ್ವಾ? 25 ಲಕ್ಷ ಕೊಡ್ಲಿಲ್ವಾ? ಅದೇ 25 ಲಕ್ಷದಲ್ಲಿ ಈ ಮರ್ಡರ್ ಮಾಡಿಸ್ಲಿಕ್ಕೆ ನೀವೇನಾದ್ರೂ ಸಹಕಾರ ಅವರಿಗೆ ಮಾಡಿದ್ದೀರಾ? ಅದೇ ಆದಿಲ್ ಈ ಸಲ ಈ ಸುಪಾರಿ ಕೊಡ್ಬೇಕಿದ್ರೆ ಖಂಡಿತವಾಗಿ ಆ ಹಣವನ್ನೇ ಉಪಯೋಗ ಮಾಡಿದ್ದಾರೆ ಅಂತ ಈಗ ನಮ್ಗೆ ಎಲ್ರಿಗೂ ಬರುವಂತ ಸಂದೇಹ, ಸ್ವಾಭಾವಿಕವಾದ ಒಂದು ಸಂದೇಹ ಬರ್ತಾ ಇದೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ ಒಟ್ಟು ಈ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಬೇರೆ ಬೇರೆ ಹೇಳಿಕೆಯನ್ನ, ಬೇರೆ ಬೇರೆ ರೀತಿಯ ನಾಟಕವನ್ನ ಮಾಡುವಂತ ಕೆಲಸ ನಿರಂತರವಾಗಿ ಆಗಿದೆ. ನಮ್ದು ಒಂದೇ ಇರುವಂತದ್ದು ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಪೊಲೀಸ್ ಇಲಾಖೆಗೆ
ಈ ರೀತಿಯ ಒತ್ತಡ ಹಾಕುವಂತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಹಿಡಿದು ವಿಶೇಷವಾಗಿ ಯು ಟಿ ಖಾದರ್ ಅವರು ಯಾಕೆ ಈಗ ಮಾತಾಡ್ತಾ ಇಲ್ಲ? ಆ 2 ಸ್ಟೇಟ್ಮೆಂಟ್ ಬಿಟ್ಟು ಮತ್ತೆ ಮಾತಾಡ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ವಾ? ಅವರಿಗೆ ಯಾಕೆ ಧೈರ್ಯ ಇಲ್ಲ? ಅವರೇ ಹಿಂದುಗಡೆ ನಿಂತು ಇದನ್ನೆಲ್ಲ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತ ನಮಗೆ ಅರ್ಥ ಆಗಿದೆ. ಯು ಟಿ ಖಾದರ್ ಅವರು ಪೂರ್ಣ ಪ್ರಮಾಣದಲ್ಲಿ ಅವರು ಇದ್ದಾರೆ. ಯು ಟಿ ಖಾದರ್ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿರುವ ತನಕ ಇದು ನ್ಯಾಯೋಚಿತವಾಗಿ ತನಿಖೆ ಆಗ್ತದೆ ಅಂತ ಯಾರಿಗೂ ಭರವಸೆ ಇಲ್ಲ. ಅವರಿಗೆ ಪ್ರಭಾವ ಬೀರುವಂತ ಶಕ್ತಿ ಇದೆ. ಅವರ ಅಧಿಕಾರವನ್ನ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಪೂರ್ಣವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಿದ್ರೆ ಅವರು ರಾಜೀನಾಮೆ ಕೊಡಬೇಕು. ಕಾನೂನಾತ್ಮಕ ಇಲ್ಲದಿದ್ರೆ ರಾಜ್ಯಪಾಲರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಒತ್ತಾಯವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ MLA ಗಳ ಮೇಲೆ ಹರೀಶ್ ಪೂಂಜಾರ ಮೇಲೆ ಕೇಸ್ ಮಾಡ್ತೀರಿ. ನಿಮ್ಗೆ ಸೋಷಿಯಲ್ ಮೀಡಿಯಾದವರ ಮೇಲೆ ಕೇಸ್ ಮಾಡುವಂತ ತಾಕತ್ತಿಲ್ಲ. ನೇರವಾಗಿ ಅಪರಾಧಿಗಳ ಮನೆಗೆ ಫೋನ್ ಮಾಡಿದಂತ ಯು ಟಿ ಖಾದರ್ ಮೇಲೆ ಕೇಸ್ ಮಾಡುವ ತಾಕತ್ತಿಲ್ಲ. ಆಂಟಿ ಕಮ್ಯುನಲ್ ಫೋರ್ಸ್ ಅಂದ್ರೆ ಏನು ಅಂತ ಗೃಹ ಮಂತ್ರಿಗಳು ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಯು ಟಿ ಖಾದರ್ ಕಮ್ಯುನಲ್ ಅಲ್ವಾ? ಯು ಟಿ ಖಾದರ್ ಅವರು ಒಂದ್ ಸೈಡ್ ಮಾಡ್ಲಿಲ್ವಾ? ಅವರು ಒಂದ್ ಸೈಡ್ ವರ್ತನೆ ಮಾಡ್ಲಿಲ್ವಾ? ಅವರ ಮೇಲೆ ಯಾಕೆ ನೀವು ಕೇಸ್ ದಾಖಲು ಮಾಡಲಿಲ್ಲ? ಅವರ ಮೇಲೆ ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ? ನೀವು ನಮ್ಮ ಹರೀಶ್ ಪೂಂಜಾಯ ಮಾತಾಡಿದ್ರೆ ನೀವು ಕೇಸ್ ಮಾಡ್ಲಿಕ್ಕೆ ಹೋಗ್ತೀರಿ, ಕೇಸ್ ಮಾಡಿದಿರಿ, ತೊಂದರೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ 6 ಜನ ಶಾಸಕರಿದ್ದಾರೆ, 2 ಜನ MLC ಇದ್ದಾರೆ. ಬಿಜೆಪಿ ಅಧ್ಯಕ್ಷನಾಗಿ ನಾವು ಇದ್ದೇವೆ, ತುಂಬಾ ಜನ ನಾವು ಪಾರ್ಟಿಯಲ್ಲಿ ಪ್ರಮುಖ ಜವಾಬ್ದಾರಿ ಇದ್ದೇವೆ. ನಾವು ನಿಮ್ಮ ಹತ್ರ ನಿಮ್ಮಲ್ಲಿ ವಿನಂತಿ ಮಾಡುದು ನೀವು ಈ ಒಂದು ಪೊಲೀಸ್ ಇಲಾಖೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೀವು ಬಂದಾಗಿನಿಂದ ಹಿಂದೂ ಯುವಕರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬಂದಿರುವಂತದ್ದು. ನಮ್ಮ ಯಾರ ಮೇಲೂ ಕೇಸ್ ಮಾಡಿ ಅದನ್ನು ತಗೊಳ್ಳುವಂತ ತಾಕತ್ತು MLA ಇದೆ. ಭರತ್ ಶೆಟ್ಟರ ಮೇಲೆ ಕೇಸ್ ಮಾಡಿದ್ದೀರಿ, ವೇದವ್ಯಾಸರ ಮೇಲೆ ಕೇಸ್ ಮಾಡಿದ್ದೀರಿ, ತೊಂದರೆ ಇಲ್ಲ. ಇನ್ನು ಎಷ್ಟು ಬೇಕು ಕೇಸ್ ಮಾಡ್ಲಿಕ್ಕೆ ನಿಮ್ಗೆ ತಾಕತ್ತುಂಟು ಮಾಡಿ. ಆದ್ರೆ ನಮ್ಮ ಎಚ್ಚರಿಕೆ ಇರುವಂತದ್ದು, ನೀವು ವಿನಾಕಾರಣ ನಮ್ಮ ಕಾರ್ಯಕರ್ತರಿಗೆ ಮನೆಗೆ ನುಗ್ಗುವಂಥದ್ದು, ಕಾರ್ಯಕರ್ತರ ಮನೆಯಲ್ಲಿ ಹೆಂಗಸು ಮಕ್ಕಳನ್ನ ಇಲ್ಲ ಅಂತ ನೋಡದೆ ಮನೆಗೆ ಹೋಗಿ ಅವರನ್ನು ಎಳೆದು ತರುವಂಥದ್ದು, ಸುಮ್ಮನೆ ಈ ಜಿಲ್ಲೆಯಲ್ಲಿ ಯಾವುದೇ ತಂಟೆ ತಕರಾರಿಗೆ ಬಾರದಂತ ಹುಡುಗರನ್ನು ಸಮೇತ ಪೊಲೀಸ್ ಠಾಣೆಗೆ ಕರೆಸಿ ಅವರಿಗೆ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತೀರಿ. ನೀವು ನಮ್ಮ ಮೇಲೆ ಮಾಡಿ, ಕಾರ್ಯಕರ್ತರ ಮೇಲೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಗಂಭೀರವಾಗಿ ತಗೊಳ್ತದೆ ಮತ್ತು ನಾವು ಇದಕ್ಕೆ ಯಾವ ರೀತಿಯ ಹೋರಾಟ ಉತ್ತರವನ್ನು ಕೊಡಬೇಕು ಈ ಜಿಲ್ಲೆಯಲ್ಲಿ ಕೊಡ್ತೇವೆ. ನಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ನಲ್ಲಿರುವ ಮುಸ್ಲಿಮೇತರ ಹಿಂದೂ ಕಾಂಗ್ರೆಸ್ನವರು ಕೂಡ ನಮ್ಮ ಜೊತೆಗೆ ಸೇರ್ತಾರಂತ ನಮ್ಗೆ ವಿಶ್ವಾಸ ಇದೆ. ಅವರಿಗೂ ಭ್ರಮ ನಿರಸನ ಆಗಿರ್ಬೋದು, ನಮ್ಮ ಪಾರ್ಟಿ ಈ ತರ ಆಗಿದೆ ಅಂತ ಅವರಿಗೂ ಭ್ರಮ ನಿರಸನ ಆಗಿರ್ಬೋದು. ನಮ್ಗೆ ಮೊನ್ನೆನೆ ಯಾವಾಗ ಪರಮೇಶ್ವರ್ ಅವರು ಬಂದು ಆ ತರ ಮೀಟಿಂಗ್ ಮಾಡಿದ್ರ, ಈ ಜಿಲ್ಲೆಯ ಕಾಂಗ್ರೆಸ್ಸಿನ ನಾಯಕರಿಗೆ ಕಿಂಚಿತ್ ಅವರಿಗೆ ಯಾವುದೇ ಗೌರವ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಆಗಿರುವಾಗ ಹಿಂದೂ ನಾಯಕರುಗಳಿಗೆ ಗೌರವವೇ ಇಲ್ಲದ ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ. ಆಗಿರುವಾಗ ಇದನ್ನೊಂದು ಗಂಭೀರವಾಗಿ ತಗೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಇವತ್ತು ವಿಕಾಸ್ ಪುತ್ತೂರ್ ಅವರು ಒಂದು ಬರಹಗಾರರು, ಒಂದು ಚಿಂತನಕಾರರು. ಅವರು ಯಾವುದೋ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಮೇಲೆ ಅವರ ಮೇಲೆ ಕೇಸ್ ಮಾಡ್ತೀರಿ. ಅವರು ಯಾವುದೇ ರಗಲೆಗೆ ಇಲ್ಲ, ಅವರ ಮೇಲೆ ಕೇಸ್ ಮಾಡ್ತೀರಿ. ಇವತ್ತು ಒಬ್ಬ ರಾಷ್ಟ್ರೀಯ ಪತ್ರಕರ್ತನ ಮೇಲೆ ನಾಳೆ ನಿಮ್ಗೂ ಈ ಕತೆ ಬರ್ಬೋದು. ನಿಮ್ಮಲ್ಲಿ ಕೂಡ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ನಿಮ್ಮ ಮೇಲೆ ಕೂಡ ಕೇಸ್ ಮಾಡ್ಲಿಕ್ಕೆ ಈ ಸರ್ಕಾರ ಇವರು ಬಿಡುದು ವಾರ್ತಾ ಭಾರತಿಯನ್ನು ಮಾತ್ರ ಬಿಡುದು, ಬಾಕಿ ಯಾರನ್ನು ಸಹ ಬಿಡುದಿಲ್ಲ. ಎಲ್ಲರ ಮೇಲೆ ಸವಾರಿ ಮಾಡ್ತಾರೆ ಇವರು. ನಾಳೆ ಇವತ್ತು ಶಿವಶಂಕರ್ ಮೇಲೆ ಕೇಸ್ ಮಾಡಿದ್ದಾರೆ, ನಾಳೆ ಎಲ್ಲರ ಮೇಲೆ ಮಾಡ್ತಾರೆ ಇವರು ಎಲ್ಲರ ಮೇಲೆ ಕೇಸು ಮಾಡ್ತಾರೆ. ಯಾರು ಪತ್ರಕರ್ತರಂತೂ ಸಹ ಬಿಡುದಿಲ್ಲ. ಇವರಿಗೆ ಒಟ್ಟು ಹಿಂದೂ ಅಂತ ನೋಡಿದ್ರೆ ಆಗುದಿಲ್ಲ. ಇವರಿಗೆ ಹೇಗೆ ಪಾಲ್ಗಾಂವಲ್ಲಿ ಆ ಉಗ್ರರಿಗೆ ಹಿಂದೂಗಳನ್ನ ನೋಡ್ಲಿಕ್ಕೆ ಆಗ್ಲಿಲ್ವಾ, ಅದೇ ರೀತಿ ಕರ್ನಾಟಕದ ಕಾಂಗ್ರೆಸ್ಸಿಗೆ ಕೂಡ, ಕರ್ನಾಟಕದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೆ ಕೂಡ ಹಿಂದೂ ಅನ್ನು ನೋಡಿದ್ರೆ ಆಗುದಿಲ್ಲ, ಏನಾದ್ರೂ ಮಾಡ್ಬೇಕು ಅಂತ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟು ಈ ಜಿಲ್ಲೆಯಲ್ಲಿ ಶಾಂತಿಯಿಂದ ಸುವ್ಯವಸ್ಥಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗದ ವಾತಾವರಣ ನಿರ್ಮಾಣ ಆಗಿದೆ. ಮಹಿಳೆಯರು ಮಾತಾಡ್ತಾ ಇದ್ದಾರೆ, 8-8:30 ಗಂಟೆಗೆ ಈ ರೀತಿ ಬರ್ಬರವಾಗಿ ಮಕ್ಕಳ ಎದುರಲ್ಲಿ, ಪಾಲ್ಗಾಂವಲ್ಲಿ ಮಾಡಿದಲ್ಲ, ಬಜ್ಪೆಯಲ್ಲಿ ಕೂಡ ಅದನ್ನೇ ಮಾಡಿದ್ದು, ಮಕ್ಕಳ ಎದುರಲ್ಲಿ, ಹೆಂಗಸರ ಎದುರಲ್ಲಿ ಕೊಚ್ಚಿ ಅಲ್ಲಿ ಶೂಟ್ ಮಾಡಿದ್ದಾರೆ, ಇಲ್ಲಿ ಕೊಚ್ಚಿ ಕೊಂದಿದ್ದಾರೆ. ಈ ರೀತಿ ಮಾಡುವ ಅಂತ ವಾತಾವರಣದಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಭಯಭೀತಿ ನಿರ್ಭೀತಿಯಿಂದ ನಡೆದಾಡುವುದು ಅಂತ ಎಲ್ರಿಗೂ ಒಂದು ಪ್ರಶ್ನೆ ಆಗಿದೆ. ಈ ಕಾರಣಕ್ಕೋಸ್ಕರ ಒಟ್ಟು
ನಾವು ಈಗಾಗಲೇ ಈ ತನಿಖೆಯನ್ನು NIA ಕೊಡಬೇಕು ಎನ್ನುವ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. UT ಖಾದರ್ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆ ಅವರು ಕೊಡದಿದ್ರೆ ಈ ನ್ಯಾಯೋಚಿತವಾದ ತನಿಖೆಗೋಸ್ಕರ ರಾಜ್ಯಪಾಲರೇ ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದೆ. ಈಗ 2020ರಲ್ಲಿ ಬಿಜೆಪಿ ಸರ್ಕಾರ ಇರಬೇಕಾದ್ರೇನೆ ಸುಹಾಸ್ ಅವರ ಮೇಲೆ ರೌಡಿ ಶೀಟರ್ ತಿರಿಬೇಕು ಅಂತ ಹೇಳಿ ಮಂಗಳೂರಿನಿಂದ ಬಸವೇಶ್ವರ ಕಳಿಸಿ ಆ ಸಂದರ್ಭದಲ್ಲಿ ಇಲ್ಲದ ಆಕ್ರೋಶ ಈಗ ಯಾಕೆ ನಿಮ್ಮಲ್ಲಿ ಈಗ ಬಂತು ಆಗ ನೀವು ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತೀರಾ? ಈಗ ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತೀರಿ? ಸರಿ, ಈಗ ಒಬ್ಬ ರೌಡಿ ಅವನನ್ನು ಕೊಲ್ಲಬೇಕು ಅಂತ ಈ ಸರ್ಕಾರ ಏನಾದರೂ ತೀರ್ಮಾನ ಮಾಡಿದೆ ಅಂತ ಹೇಳಿ ನನಗೆ. ರೌಡಿ ಆದವನನ್ನ ಕೊಲ್ಲಬೇಕು ಅಂತ ಅಧಿಕೃತವಾಗಿ ಏನಾದರೂ ಈ ಸರ್ಕಾರ ತೀರ್ಮಾನ ಮಾಡಿದ? ಅದನ್ನು ನನಗೆ ಹೇಳಿ. ಈ ಸರ್ಕಾರ ಸ್ಪಷ್ಟ ಮಾಡಲಿ. ಇಲ್ಲ, ನಾವು ರೌಡಿಗಳನ್ನೆಲ್ಲ ಸ್ಟೇಷನ್ನಿಂದ ಜೈಲಿನಿಂದ ತಂದು ಒಂದೇ ಸಲ ನಿಲ್ಲಿಸಿ ಕತ್ತಿಯಲ್ಲಿ ಕಡಿದು ಕೊಳ್ತೇವೆ ಅಂತ ಈ ಸರ್ಕಾರ ಹೇಳಲಿ. ರೌಡಿ ಅಂದ ತಕ್ಷಣ ಅಥವಾ ಅವರ ಮೇಲೆ ಯಾವ ಕಾರಣಕ್ಕೆ ರೌಡಿ ಆಗಿದೆ, ಯಾವ ಉದ್ದೇಶ ಇದೆ, ಏನಾಗಿದೆ ಅದು ಚರ್ಚೆ ಮಾಡುವ, ಆಯ್ತು, ತೊಂದರೆ ಇಲ್ಲ. ಆದರೆ ಕೊಲ್ಲಬೇಕು ಅಂತ, ಹತ್ಯೆ ಮಾಡಬೇಕು ಅಂತ ಏನಾದರೂ ಉಂಟಾ? ಇದಕ್ಕೆ ಉತ್ತರ ಕೊಡಿ. ಒಂದು ಅವರು ಕೇಳಿದಂಥ ಪ್ರಶ್ನೆಗೆ ಸಹಜವಾಗಿ ಪೊಲೀಸ್ ಇಲಾಖೆಯಲ್ಲಿ 1, 2, 3, 4 ಹೀಗೆ ಪ್ರಕರಣಗಳಾಗ್ತಾ ಹೋದಾಗ ಆಟೋಮೆಟಿಕ್ಲಿ ಆ ಬೇರೆ ಬೇರೆ ರೀತಿಯ ಈ ಪ್ರಕ್ರಿಯೆಗಳು ಅವರ ಹೋಮ್ ಡಿಪಾರ್ಟ್ಮೆಂಟ್ಗಳಿಂದ ಆಗ್ತದೆ. ಅದಕ್ಕೆ ಆ ಸರ್ಕಾರ ಇದೆ, ಈ ಸರ್ಕಾರ ಇದೆ ಅಂತ ಹೇಳೋದು, ಆ ಪ್ರಕ್ರಿಯೆ ಡಿಪಾರ್ಟ್ಮೆಂಟ್ ವೈಸ್ ಆಗ್ತಾ ಹೋಗ್ತದೆ. ಆದರೆ ಆದದ್ದು ಈಗ ಆಕ್ರೋಶ ಯಾಕೆ? ಯಾವಾಗ ಹೋಮ್ ಡಿಪಾರ್ಟ್ಮೆಂಟ್ನಿಂದ ಆ ಪ್ರಕ್ರಿಯೆ ಆಗುವಂಥದ್ದು ಸತ್ತಾಗಲೂ ಆಕ್ರೋಶ ಮಾಡಬಾರ್ದು ಅಂತ ಹೇಳುವಂಥದ್ದು ಇದೆಯಾ? ಕೊಂದು ಹಾಕಿದ ನಂತರ ಕೂಡ ಆಕ್ರೋಶ ಮಾಡಬಾರ್ದು ಅಂತ ಹೇಳುವಂಥದ್ದು ಯಾವುದೊಂದು ಪ್ರಶ್ನೆ ಬರುತ್ತೆ ಅಂತ ಹೇಳುವಂಥ ಪ್ರಶ್ನೆ ಈಗ ಉದ್ಭವ. ನೀವು ರೌಡಿ ಶೀಟರ್ ಹಾಕುವಂಥದ್ದು, ಇನ್ನೊಂದು ಹಾಕುವಂಥದ್ದು, ನಾಳೆ 4 ಕೇಸು 5 ಕೇಸ್ ನನ್ನ ಮೇಲೆ ಆಗಿದೆ, ಬರೋ ಶೀಟರ್ ರೌಡಿ ಶೀಟರ್ ಹಾಕ್ಬೋದು. ಕಾಂಗ್ರೆಸ್ನ ನಾಯಕರ ಮೇಲೆ 16 ಕೇಸ್ ಇದೆ, ರೌಡಿ ಶೀಟರ್ ಹಾಕ್ಬೋದು. ಆಟೋಮೆಟಿಕ್ಲಿ ಜನರೇಟ್ ಆಗುವಂಥ ಸಿಸ್ಟಮ್ ಅದು. ಅದಕ್ಕೆ ಈ ಸರ್ಕಾರ ಹೊಣೆ ಅಂತ ಹೇಳುವಂಥದ್ದಿಲ್ಲ. ಅದಕ್ಕೆ ಯಾವ ಸರ್ಕಾರಗಳಿದ್ರೂ ಕೂಡ ರೌಡಿ ಶೀಟರ್ ಹಾಕುವಂಥ ರೀತಿಯಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ಆಗ್ತಾ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಸರ್ಕಾರಕ್ಕೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೋಗ್ತದೆ. ಆದರೆ ಇಲ್ಲಿ ಕೊಂದದ್ದು ಈ ಎಲ್ಲ ಕಾಂಗ್ರೆಸ್ನ ನಾಯಕರ ಒಟ್ಟಾದ ವ್ಯವಸ್ಥೆಗಳು ಅಂತ ಹೇಳೋದು ಭಾವನೆ ಬರ್ತಾ ಇದೆ. ಹಾಕ್ಬೋದು ಅಂತ ಹೇಳಿದಲ್ಲ, ಆಟೋಮೆಟಿಕ್ಲಿ ಜನರೇಟ್ ಆಗ್ತಾ ಹೋಗ್ತದೆ ಅಂತ ಹೇಳುವಂಥದ್ದು. ಹಾಗಲ್ಲ, ಅದಕ್ಕೆ ಕ್ರಮಗಳಿದೆ. 2-3 ಕೇಸ್ ಇದ್ರೆ ಆಟೋಮೆಟಿಕ್ಲಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದವರನ್ನ ರೌಡಿ ಶೀಟರ್ ಹಾಕಿದ್ದಾರೆ, ಬೇರೆ ಯಾವುದೇ ಗಲಾಟೆ ಇಲ್ಲ, ಏನಿಲ್ಲ. ರೌಡಿ ಶೀಟರ್ ಯಾಕಂತ ಹೇಳಿದ್ರೆ 2-3 ಪೋಸ್ಟ್ ಹಾಕಿದ್ದಾರೆ. ಅವರು ಎಷ್ಟು ಮೇಲೆ FIR ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗಿ ರೌಡಿ ಶೀಟರ್ ಒಂದು ಜನರೇಟ್ ಆಗ್ತದೆ. ಇಷ್ಟು ಕೇಸ್ ಇದೆ ಈ ವ್ಯಕ್ತಿ ಮೇಲೆ, ಯಾವ ಕೇಸು ಸಂಬಂಧಪಟ್ಟ ಅಂತ ಹೇಳಿ ರೌಡಿ ಶೀಟರ್ ಹಾಕ್ತಾರೆ. ಆಗ್ತದೆ. ಆಮೇಲೆ ಇಷ್ಟು ಟೈಮ್ ಆದ್ಮೇಲೆ ಅದು ರೂಲ್ಸ್ ಇದೆ, ಇಷ್ಟು ವರ್ಷ ಆಗಿರ್ಬೇಕು, ಯಾವುದೇ ಕೇಸ್ ಇರಬಾರ್ದು. ಸುಹಾಸನ್ ಯಾವತ್ತೂ ಇಂದು ನೀವು ಮಾಧ್ಯಮದವರು ಹಾಗೆ ಮಾತಾಡಿ ಅಥವಾ ಪೊಲೀಸ್ ಇಲಾಖೆ ಮಾತಾಡ್ಲಿ, ಸುಹಾಸ ಮುಂಚಿನಿಂದಲೂ ಹಿಂದೂ ಕಾರ್ಯಕರ್ತ, ಈಗಲೂ ಹಿಂದೂ ಕಾರ್ಯಕರ್ತ, ಮುಂದೆ ಒಂದು ಆಗ್ತದೆ ಈಗ. ಆಯ್ತಾ, ಒಬ್ಬನ ವ್ಯಕ್ತಿಯ ಹತ್ಯೆ ಆಗಿದೆ. ಹತ್ಯೆ ಆಗಲಿಕ್ಕಿಂತ ಮುಂಚೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಂದ ಸರ್ಕಾರಕ್ಕೆ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಮಾಹಿತಿ ಕೊಟ್ಟ ನಂತರ ಸುಹಾಸನನ್ನ ಯಾಕೆ ಇವರಿಗೆ ಕಾಪಾಡಲಿಕ್ಕೆ ಆಗಲಿಲ್ಲ ಅವ್ರು ಹೇಳಿದ್ರು. ಎರಡನೇದು, ಬಜ್ಪೆ ಸ್ಟೇಷನ್ ನಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಿಗೂ ಮತ್ತೆ ಇಲ್ಲಿರುವಂತಹ ಕನೆಕ್ಷನ್ ಏನು? ಇದಕ್ಕೆ ರಶೀದ್ ಅನ್ನುವಂತ ಹೆಸರನ್ನು ಹೇಳಿದ್ದಾರೆ. ಅವರನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಾಡುವಂತ ಸಾಧ್ಯತೆಗಳಿದ್ದಾಗ ನಾವೆಲ್ಲರೂ ಅದ್ರ ಬಗ್ಗೆ ಮಾತಾಡಿ ಇದು ಸಾಧ್ಯತಪ್ಪಿಸುವಂತ ಕೆಲಸ ಆಗ್ತದೆ ಅನ್ನುವಂತ ಕಾರಣಕ್ಕಾಗಿ ರಶೀದನ್ನ ಈಗ ಇನ್ವೆಸ್ಟಿಗೇಟರ್ ಆಫೀಸರ್ ಇನ್ನೂ ಹಾಕಿದಾರ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಇದ್ರೆ ಇನ್ನೂ ಸಹ ಆ SP ಏನಿದ್ದಾರೆ ಅವರು ಇದ್ರೆ ಇನ್ವೆಸ್ಟಿಗೇಷನ್ ಇದ್ರೆ ಕೆಲವು ಸಮಸ್ಯೆಗಳನ್ನ ಕೆಲವು ಬೇರೆ ರೀತಿಯ ಸೆಟ್ಟಿಂಗ್ ಆಗುವಂತ ಸಾಧ್ಯತೆ ಇರ್ತದೆ. ಎರಡನೇದು. ಮೂರನೇ ಪಾಯಿಂಟ್, ಕಳಸ ಕನೆಕ್ಷನ್. ಖಾದರ್ ಮತ್ತು ಇನಾಯತ್ ಮತ್ತು ಮುಸ್ತಫಾ ಎನ್ನುವಂತ ವ್ಯಕ್ತಿ, ಇವರ ಕನೆಕ್ಷನ್ ಏನು? ಮುಸ್ತಫಾ ಮತ್ತೆ ಇಲ್ಲಿ ಮರ್ಡರ್ ಮಾಡಿದಂತವರು, ಮುಸ್ತಫಾನ ಹೋಮ್ ಸ್ಟೇ ಅಲ್ಲೇ ಕೆಲಸ ಮಾಡಿದಂತವರು, ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ಸಹ ನಿಯಾಜ್ ಅನ್ನುವಂತ ಸಹ ಕಳಸಲ್ಲಿ ಹೋಗುವಂತದ್ದು. ಅವನಿಗೂ ಮುಸ್ತಫಾನಿಗೆ ಕನೆಕ್ಷನ್ ಏನು? ಮುಸ್ತಫಾ ಮತ್ತು ಇವರಿಬ್ಬರಿಗೆ ಕನೆಕ್ಷನ್ ಏನು?
ಅದು ಬ್ಯಾನರ್ ಗೀನರ್ ಎಲ್ಲ ಇದೆ. ಇವರು ಕ್ರಿಕೆಟ್ ಮ್ಯಾಚಿಗೆ ಅವ್ರನ್ನ ಕರೆದಿದ್ದಾರೆ, ಅವ್ರದ್ದು ಏನೋ ಕನೆಕ್ಷನ್ ಇದೆ. ಕಳಸ ಕನೆಕ್ಷನ್ ಇವರಿಬ್ರದ್ದು ಏನು ಅಂತ ಆಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೊನ್ನೆ ಕಮಿಷನರು ಇವರು ಬಂದಾಗ ಯಾರು ಹೋಮ್ ಮಿನಿಸ್ಟರ್ ಬರ್ಲಿಕ್ಕೆ ಇವ್ರು ವ್ಯವಸ್ಥೆ ಮಾಡ್ಕೊಂಡ್ರು. ಅದಕ್ಕಿಂತ ಮುಂಚೆ ಇವ್ರನ್ನ ಎಲ್ಲಿ ಅರೆಸ್ಟ್ ಮಾಡಿದ್ರು, ಹೇಗೆ ಅರೆಸ್ಟ್ ಮಾಡಿದ್ರು ಅನ್ನೋದು ಇನ್ನೂ ಸಹ ಪೊಲೀಸರ ಹತ್ರ ಕೇಳಿದಾಗ ಕಕ್ಕಬೆಕ್ಕಿ ಆಗ್ತಾರೆ. ನಾನು 3-4 ಸತಿ ಮಾತಾಡಿದ್ದೇನೆ, ನೀವು ಬೇಕಾದ್ರೆ ಮಾತಾಡಿ ನೋಡಿ. 3 ಜನ CCB ಆಫೀಸಿಗೆ ಬಂದ್ರು, ಅವರೇ ಸರೆಂಡರ್ ಆದ್ರು. 4 ಜನ ಅವ್ರ ಮನೆಗೆ ಹೋಗಿ ಕೂತ್ರು. ಇದೆಲ್ಲ ಸ್ಟೋರಿ ಸರಿ ಇಲ್ಲ. ಇದು ಎಲ್ಲಿ ಹಿಡಿದ್ರು, ಅವ್ರು ಪುನಃ ಹೋಗಿ ಮರ್ಡರ್ ಮಾಡಿ ಮನೆಗೆ ಹೋಗಿ ಕೂತ್ರ ಅಥವಾ ಬೇರೆ ಯಾರು ಇವರಿಗೆ, ಇದು ಸೆಕೆಂಡರಿ ಆಗಿ ಯಾರೆಲ್ಲ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಅದನ್ನ ಮುಚ್ಚಿ ಹಾಕುವ ಪ್ರಯತ್ನ ಆಗ್ತಿದೆ. 8 ಜನರಲ್ಲಿ ಇವರು 8 + 1 11 ಹತ್ರ ಇವರು ಲೆಕ್ಕ ಭರ್ತಿ ಮಾಡುವ ಒಂದು ಕೆಲಸದಲ್ಲಿ ಇದ್ದಾರೆ. ಇದ್ರ ಹಿಂದೆ ತುಂಬಾ ಜನರ ಕೈವಾಡ ಇದೆ, ತುಂಬಾ ವ್ಯಕ್ತಿಗಳಿದ್ದಾರೆ. ಯಾರು ಮರ್ಡರ್ ಮಾಡಿದವರು ಸೀದಾ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಮತ್ತೊಂದು 3 ಜನ ಬಂದು ಸರೆಂಡರ್ ಆಗ್ಬೇಕಂದ್ರೆ ಇದು ಟೋಟಲಿ ಪ್ಲಾನ್ ಆಗಿದೆ, ಹಿಂದೆ ಪ್ಲಾನ್ ಆಗಿದೆ. ಪ್ಲಾನಿಗೆ ಹಿಂದೆ ಇವರು ಯಾರೆಲ್ಲ ಕೈವಾಡ ಇದೆ ಅದೆಲ್ಲ ಗೊತ್ತಾಗ್ಬೇಕಲ್ಲ. ಇಷ್ಟು ದೊಡ್ಡ ಘಟನೆ, ಅದಕ್ಕಾಗಿ ನಾವು NIA ಕೇಳ್ತಾ ಇದ್ದೇವೆ. ಅನ್ಲಾಫುಲ್ ಆಕ್ಟಿವಿಟಿ ಏನಿದೆ ಆ ಕೇಸನ್ನ ಸರ್ಕಾರ ಬೇಕಂತಾನೆ ಹಾಕ್ಲಿಲ್ಲ. ಯಾಕಂದ್ರೆ ಇದು NIA ಹೋಗ್ತದೆ ಅಂತ. ಆ ಕೇಸ್ ಹಾಕಿದ್ರೆ ಶೆಡ್ಯೂಲ್ ಅಲ್ಲಿ ಬರ್ತದೆ, ಇದನ್ನ NIA ಕೊಡ್ಲಿಕ್ಕೆ ಅವಕಾಶ ಇರ್ತದೆ, ಅಥವಾ NIA ಅವರಿಗೆ ಇದನ್ನ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. NIA ಸೈಡ್ ಇಂದ ಕ್ಲೇಮ್ ಮಾಡ್ಬೋದು. ಈ ಆಕ್ಟ್ ಅನ್ನು ಹಾಕಿದೆ, ಆಕ್ಟ್ ಅನ್ನು ಅವಾಯ್ಡ್ ಮಾಡಿದ್ದಾರೆ. ನೆಟ್ಟಾರ್ ಹತ್ಯೆಯಲ್ಲಿ ಆ ಕೇಸ್ ಶೆಡ್ಯೂಲ್ ಅಲ್ಲಿ ಅದಿತ್ತು. ಅನ್ಲಾಫುಲ್ ಆಕ್ಟಿವಿಟಿಯ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟಿ ಅದು ಕೇಸ್ ಅದರಲ್ಲಿ ಮೆನ್ಷನ್ ಆಗಿತ್ತು. ಅದಕ್ಕೋಸ್ಕರ NIA ಸುಲಭ ಆಗ್ತದೆ ಅದನ್ನ ಕ್ಲೇಮ್ ಮಾಡ್ಲಿಕ್ಕೆ. ಇವರು ಅದನ್ನ ಅವಾಯ್ಡ್ ಮಾಡಿದ್ದಾರೆ. ಇಂಟೆಲಿಜೆನ್ಸ್ ಫೇಲಿಯರು, ಇಂಟೆಲಿಜೆನ್ಸ್ ಕೊಟ್ಟ ನಂತರ ಪೊಲಿಟಿಕಲ್ ಕನೆಕ್ಷನ್ಸ್ ಒಂದ್ ಕಡೆಯಲ್ಲಿ, ಪೊಲೀಸ್ ಸ್ಟೇಷನ್ ಇಂದ ಒಂದು ರೀತಿಯ ಸಂಶಯ ಬರ್ತಾ ಇದೆ ನಮ್ಗೆಲ್ಲರೂ ಸಹ. ಅದು ಆಗ ಹೋಗುವ ಬಗ್ಗೆ ಸ್ಥಳೀಯರು ಏನೆಲ್ಲ ಹೇಳಿದ್ದಾರೆ ನಾವು ಓಪನ್ ಆಗಿ ಹೇಳಿದ್ದೇವೆ. ಇದೆಲ್ಲ ಆದ ನಂತರ ಶರಣ್ ಪಂಪೆಲ್ ಮತ್ತು ಭರತ್ ಕುಂಡಲಿಯವರಿಗೆ ಥ್ರೆಟ್ ಬಂದ ನಂತರ ಇವರು ಎಷ್ಟು ಜನ ಹಿಂದೆ ಹಿಂದೂ ಕಾರ್ಯಕರ್ತರನ್ನ ಮರ್ಡರ್ ಮಾಡಿದಂತ ಎಷ್ಟು ವ್ಯಕ್ತಿಗಳನ್ನ ಇವರು ಸ್ಟೇಷನ್ಗೆ ಕರೆಸಿದ್ದಾರೆ. ಹತ್ಯೆ ಆಗಿದ್ದು ಸುಭಾಷ್ ಶೆಟ್ಟಿಯನ್ನ. ಇವ್ರು ಯಾರ ಮನೆಗೆ ಹೋಗ್ತಾ ಇದ್ದಾರೆ ರಾತ್ರಿ ಹೇಳ್ತಾರೆ, ಇಲ್ಲ ನೆಕ್ಸ್ಟ್ ರಿವೆಂಜ್ ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತ. ಹೆಂಗಸರ ಮಕ್ಕಳು ಇರುವಂತ ಮನೆಗೆ ನುಗ್ಗಿ ಇವರು ವಿಡಿಯೋ ಮಾಡುದು, ಹೆಂಗಸರ ಮಕ್ಕಳು ಇರುವಂತ ಮನೆಗೆ ನುಗ್ಗಿ ರಾತ್ರಿ ಹೋಗಿ ಅಲ್ಲಿ ಕೂತ್ಕೊಳ್ಳುದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಆ ಬಚ್ಪೆ ಏರಿಯಾದಲ್ಲಿ, ಆ ಸೈಡ್ನ ಏರಿಯಾದಲ್ಲಿ ಎಲ್ಲ ಹಿಂದೂ ಹುಡುಗರ ಮನೆಗೆ ಇವರು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇವರಿಬ್ಬರಿಗೆ ಥ್ರೆಟ್ ಇದೆ. ಈಗ ನೀವು ಎಷ್ಟು ಜನ ಹಿಂದೆ ಮರ್ಡರ್ ಮಾಡಿದಂತ ವ್ಯಕ್ತಿಗಳು, ಹಿಂದೂ ಕಾರ್ಯಕರ್ತರ ಮಾಡಿದಂತ ವ್ಯಕ್ತಿಗಳನ್ನು ನೀವು ತರಿಸಿದ್ದೀರಿ? ನೀವು ಯಾರನ್ನು ತರಿಸ್ತಾ ಇಲ್ಲ ಸ್ಟೇಷನ್ಗೆ. ಯಾಕೆ ತರಿಸ್ತಾ ಇಲ್ಲ ನೀವು? ಮತ್ತು ನಮ್ಮ ಬೇರೆ ಇಬ್ಬರು ಕಾರ್ಯಕರ್ತರನ್ನ ಮರ್ಡರ್ಗೆ ನೀವು ಸಂಚು ಮಾಡ್ತಾ ಇದ್ದೀರಾ ಸರ್ಕಾರ. ಒಬ್ಬರನ್ನ ಕರ್ಸ್ಬೋದಲ್ಲ, ಒಬ್ಬರನ್ನಲ್ಲ ಎಲ್ಲರನ್ನೂ ಕರ್ಸಿ ಇಷ್ಟೊಳಗೆ ಸ್ಟೇಷನ್ ಕೂತ್ಕೊಳ್ಬೇಕು. ಅದು ಮಾಡ್ತಾ ಇಲ್ಲ. ನೀವು ಹಿಂದೂ ಕಾರ್ಯಕರ್ತರನ್ನು ಮಾತ್ರ ಹೋಗಿ ನೀವು ರಿವೆಂಜ್ ಮಾಡ್ತೀರಿ ಅನ್ನೋದ ನಮ್ಗೆ ಗುಮಾನ ಇದೆ ಅನ್ನುವಂತ 307 ಅದು ಇದು ಎಲ್ಲದ ಕೆಲಸಗಳನ್ನ ಹಾಕ್ತಾ ಇದ್ದಾರೆ ನಿನ್ನೆಯಿಂದ. ಇದನ್ನ ಜಾಸ್ತಿ ಸಮಯ ನಮ್ಗೆ ತೊಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ಡೌಟ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕಳಸಾ ಕನೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಇರುವಂತಹ ಕಳಸಾ ಕನೆಕ್ಷನ್ ಅಲ್ಲಿ ರಾಜಕೀಯ ಕೈವಾಡ ಏನಿದೆ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಎರಡನೇದು, ಇವರು ಸರೆಂಡರ್ ಆಗಿದ್ದ, ಅರೆಸ್ಟ್ ಮಾಡಿದ್ದ, ಎಲ್ಲಿ ಅರೆಸ್ಟ್ ಮಾಡಿದ್ದು, ಇದನ್ನ ಯಾವುದನ್ನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಮೇಲಿಂದ ಮಾತಾಡ್ತಾ ಇದ್ದಾರೆ ಎಲ್ಲರೂ ಸಹ. ಹೇಗೆ ಅರೆಸ್ಟ್ ಮಾಡಿದ್ರಿ? ಯಾರು ಎನ್ಕೌಂಟರ್ ಆಯ್ತಾ? ಎನ್ಕೌಂಟರ್ ಅಂದ್ರೆ ಫೈರ್ ಮಾಡ್ಬೇಕಂತಿಲ್ಲ. ಎದುರು ಸಿಕ್ಕಿದ್ರು ಎನ್ಕೌಂಟರ್, ಎದುರೆದ್ರು ಸಿಕ್ಕಿದ್ರ, ಅಲ್ಲಿ ಇವರು ಚೇಸ್ ಮಾಡಿ ಹಿಡಿದ್ರ, ಅದು ಮನೆಯಲ್ಲಿ ಕೂತು ಇವರಿಗೆ ಕಾಯ್ತಾ ಇದ್ರು. ಅವರು ಯಾವ ರೀತಿಯ ಕಥೆಗಳನ್ನ ಹೇಳ್ತಾ ಇದ್ದಾರೆ ಇವರು? ಇದನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈಗ ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ವಿಕಾಸ್ ಪುತ್ತೂರು ಒಬ್ಬ ರಿಪೋರ್ಟರು ಅವರನ್ನ ಇವರನ್ನೆಲ್ಲ ಮೇಲೆ ಕೇಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರೊಸೀಜರ್ ಇರ್ಬೋದು. ಅವರು ಯಾರು ಇದನ್ನ ರೌಡಿ ಶೀಟರು ಮತ್ತೊಂದು ಇದಂತ ಇದನ್ನ ಅವರಿಗೆ ಬೇಕಾದಾಗೆ ನೆರೇಟಿವ್ ಸೆಟ್ ಮಾಡೋದು ಬೇಡ. ಟೋಟಲ್ ಲಾ ಅಂಡ್ ಆರ್ಡರ್ ಫೇಲಿಯರ್ ಆಗಿದೆ ಇಡೀ ಸ್ಟೇಟ್ ಅಲ್ಲಿ. ನೀವು ಹೋಮ್ ಮಿನಿಸ್ಟರ್ ಹತ್ರ ಕೇಳಿದ್ರೆ ನಾನು ಕೇಳಿ ತಿಳಿಸ್ತೇನೆ ಅನ್ನುವಂಥದ್ದೊಂದು ಕಾಯಂ ಆನ್ಸರ್, ಕೇಳಿ ತಿಳಿಸ್ತೇನೆ ಅನ್ನುವಂಥದ್ದು. ಜಿಲ್ಲಾ ಮಂತ್ರಿಗಳ ಹತ್ರ ಕೇಳಿದ್ರೆ ನಾನು ಬೆಂಗಳೂರಲ್ಲಿ ಇದ್ದೇನೆ, ನಾನು ಫೋನ್ ಮಾಡ್ತೇನೆ. ಇವರು ಫೋನಿನ ಮೂಲಕ ಜಿಲ್ಲೆಯನ್ನು ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲೆಗೆ ಬಂದ್ರೆ ಯಾರ ಹತ್ರ ಮಾತಾಡುದಿಲ್ಲ. ಈ ರೀತಿಯ ಸಮಸ್ಯೆ ಜಿಲ್ಲೆಯಲ್ಲಿದೆ. ಇದಕ್ಕೆ ನಮ್ಗೆ ನ್ಯಾಯ ಇವರಿಂದ ಕೊಡ್ಲಿಕ್ಕೆ ಆಗುದಿಲ್ಲ. ಇವ್ರ ಹತ್ರ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇದರಲ್ಲಿ ಎಲ್ಲರೂ ಇನ್ವಾಲ್ವ್, ಟೋಟಲ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. 5 ಲಕ್ಷ ಖರ್ಚು ಮಾಡ್ಲಿಕ್ಕೆ 5 ಲಕ್ಷದ ಸುಪಾರಿ ಕೊಟ್ಟವರು ಸ್ವಿಫ್ಟ್ ಕಾರ್ ಮತ್ತು ಅದನ್ನು ಹಿಡಿದ್ರೆ ನಿಮ್ಗೆ 15 ಲಕ್ಷ ಆಗ್ತದೆ. ಅದರಲ್ಲಿ 10-12 ಲಕ್ಷ ಕೈಯಿಂದ ಹಾಕಿದ್ರೆ ಮರ್ಡರ್ ಮಾಡಿದ್ರೆ ಕೈಯಿಂದ ಹಾಕಿ ಕಾರನ್ನ ತೆಗೆದುಕೊಂಡಿಟ್ಟು 5 ಲಕ್ಷ ತೆಗೆದುಕೊಂಡು 10 ಲಕ್ಷ ಇಟ್ಟು ಹೋಗ್ತಾರೆ. ದೊಡ್ಡ ರೀತಿಯ ಒಂದು
ಪೇಮೆಂಟ್ ಎಲ್ಲ ಎಲ್ಲರಿಗೂ ಆಗಿದೆ. ಅಕೌಂಟ್ ಡೀಟೇಲ್ಸ್ ಅದು ಇದು ಎಲ್ಲಿಂದ ಪೇಮೆಂಟ್ ಆಗಿದೆ ಅದನ್ನೆಲ್ಲ ಒಂದು ಕಡೆಯಲ್ಲಿ ಸಣ್ಣ ಏನೋ 5 ಲಕ್ಷ ಕೊಟ್ಟ, ಅವ್ರು 3 ಜನ ಸರೆಂಡರ್ ಆದ್ರು, ಇಲ್ಲಿ 3 ಜನ ಅಲ್ಲಿ ಮನೆಯಲ್ಲಿ ಹೋಗಿ ಕೂತಿದ್ರು. ಈ ರೀತಿಯ ಸ್ಟೋರಿ, ಈ ಕಾರ್ಟೂನ್ ಸ್ಟೋರಿ ಹೇಳಿ ನಮಗೆ ಬೂದಿ ಎರಚುವಂತ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಇವರು ಮಾಡಬಾರ್ದು. ನಾವು ಇದನ್ನು ನಂಬೋದು ಸಹ ಇಲ್ಲ. ಒಂದು ಅಲ್ಲ ಒಂದೇ ಪ್ರವೀಣ್ ನೆಟ್ಟಾರು ಪ್ರಕರಣ ಸಂದರ್ಭ ಎನ್ಐಎ ಕೊಡುವ ಮೊದಲು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಇಡೀ ಅಲ್ಲ ಒಂದು ನಿಮಿಷ ಒಂದು ನಿಮಿಷ. ಈಗ ನಾವು ಯುಟಿಕಾದರು ರಾಜೀನಾಮೆ ಕೇಳುದು ತಪ್ಪು ಅಂತ ಹೇಳುದ ನೀವು? ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ನಿಮಿಷ, ಯುಟಿಕಾದರ್ ಅವರು ರಾಜೀನಾಮೆ ಕೇಳುದು ತಪ್ಪು ಅಂತ ಹೇಳುದ? ರಾಜಕೀಯ ವಿಚಾರ, ನಾವು ರಾಜಕೀಯ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಾರ್ಟಿಯಾಗಿ ನಮ್ಮ ಜವಾಬ್ದಾರಿ ಇದೆ, ನಾವು ನಮ್ಮ ಕೆಲಸವನ್ನ ಮಾಡ್ತೇವೆ. ಅವರು ನಿಮ್ಗೆ ಬೇಕಾದಷ್ಟು ಸಂಗತಿಗಳನ್ನ ನಾವು ಹೇಳಿದ್ದೇವೆ. ಕಳಸ ಸಂಪರ್ಕ ಏನು, ಮತ್ತೆ ಈ ಹತ್ಯೆ ಆದ ತಕ್ಷಣ ರಿಯಾಕ್ಷನ್ ಕೊಡ್ಲಿಕ್ಕೆ ಯುಟಿಕಾದರ್ ಅವರು ಅವರ ಪರವಾಗಿ ವಾದ ಮಾಡ್ಲಿಕ್ಕೆ ಯುಟಿಕಾದರ್ ಅವರು ಅವರಿಗೆ ಏನು ಸಂಬಂಧ ಇದೆ ಮತ್ತು ಅವರಿಗೆ ಏನು ಗೊತ್ತಿದೆ ಇದೆಲ್ಲ ಸಾರ್ವಜನಿಕವಾಗಿ ಗೊತ್ತಾಗಬೇಕಲ್ಲ. ಈಗ ಸ್ಪೀಕರ್ ಆಗಿದ್ದುಕೊಂಡು ಉಸ್ತುವಾರಿ ಮಂತ್ರಿನೂ ಅಲ್ಲ, ಸ್ಪೀಕರ್ ಆಗಿದ್ದುಕೊಂಡು ಅವರ ಜವಾಬ್ದಾರಿಯಲ್ಲಿ ಅವರು ಜವಾಬ್ದಾರಿಯ ನೆಲೆಯಲ್ಲಿ ಕೆಲಸ ಮಾಡಬೇಕಲ್ಲ. ಆ ನಂತರ ಅವರಿಗೆ ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು? ಒಂದು ಸಲ ಹೇಳಿದ್ರು ಅವ್ರು ಏನು ಇಲ್ಲ ಅಂತ, ಆನಂತರ ಹೇಳ್ತಾರೆ ಅವರು ಆಯ್ತು ತನಿಖೆ ಆಗ್ಲಿ. ತನಿಖೆ ಮಾಡುದು ಪೊಲೀಸ್ನವರು, ಪೊಲೀಸ್ ಇಲಾಖೆ ತನಿಖೆ ಮಾಡುದು, ಅವರು ಮಾಡ್ತಾರಲ್ಲ. ತನಿಖೆನೇ ಆಗದೆ ಇವರು ಕ್ಲೀನ್ ಚಿಟ್ ಹೇಗೆ ಕೊಟ್ರು? ಅದಕ್ಕೆ ನಾವು ಹೇಳುದು ಅವ್ರು ರಾಜೀನಾಮೆ ಕೊಡಬೇಕು. ಇನ್ನೊಂದು ನೋಡಿ, ನಮ್ಮ ಹೇಳಿ ಪ್ರಶ್ನೆ ಪೂರ್ತಿ ಹೇಳಿ. ನಮ್ಮ ಆಗ್ರಹ ಏನಂತ ಹೇಳಿದ್ರೆ, ಇದರಲ್ಲಿ ಯುಟಿಕಾದರ್ ಅವರ ರಾಜೀನಾಮೆ ಕೇಳಿದ್ ಯಾಕೆ ಕ್ಲಿಯರ್ ಮಾಡಿದ್ದಾರೆ. ಯುಟಿಕಾದರ್ ಬಂದು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ಕೇಳ್ತಿರ್ಲಿಲ್ಲ. ನಾವು 1 ಮಿನಿಟ್ ಅವ್ರು ಕೇಳಿದಕ್ಕೋಸ್ಕರ ಅವ್ರು ರಾಜೀನಾಮೆ ಕೇಳಿದ್ದೇವೆ. ಎರಡನೇದು, ಯುಟಿಕಾದರು ಕಳಸಕ್ಕೆ ಹೋಗಿ ಅಲ್ಲಿರುವಂತ ಇವರಿಗೆ ಕನೆಕ್ಷನ್ ಇರುವಂತ ಮರ್ಡರ್ ಮಾಡಿದವರಿಗೆ ಕನೆಕ್ಷನ್ ಒಂದು ವ್ಯಕ್ತಿಯೊಟ್ಟಿಗೆ ಇವ್ರು ಇದ್ದಿದ್ದಾರೆ, ಇವ್ರ ಬ್ಯಾನರ್ಸ್ ಇದೆ, ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೇವೆ. ಈಗ ಒಂದ್ ನಿಮಿಷ, ನಮ್ಮ ಪ್ರಶ್ನೆ ಇಷ್ಟೇ. ಈಗ ಸುಹಾಸಿಗೆ ಬೆದರಿಕೆ ಇತ್ತು, ಸರ್ಕಾರ ಸರಿಯಾದ ರಕ್ಷಣೆ ಕೊಡ್ಲಿಲ್ಲ ಅಂತ ಹೇಳಿ ನಿಮ್ಮ ಒಂದು ಪ್ರಶ್ನೆ. ಈಗ ಇಂಟೆಲಿಜೆನ್ಸ್ ಅಲ್ಲ, ನಿಮಗೆ ಪೂರಕವಾಗಿ ಹೇಳ್ತೇನೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲಿಂದ ಹೋಗಿದೆ, ಅವರಿಗೆ ಬೆದರಿಕೆ ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರ ನಾವು ಕೇಳಿದ್ವಿ, ಇಂಟೆಲಿಜೆನ್ಸ್ ಇದ್ದ ಮೇಲೆ ನೀವು ಯಾಕೆ ಫೇಲಿಯರ್ ಆಗಿದ್ದೀರಿ ಅಂತ. ಟೋಟಲ್ ಸುಹಾಸಿಗೆ ಬೆದರಿಕೆ ಇತ್ತು, ಸುಹಾಸ್ನಂತ ಹಿಂದೂ ಪರ ಕಾರ್ಯಕರ್ತರಿಗೆ ಬೆದರಿಕೆ ಇತ್ತು, ಅವರನ್ನು ರಕ್ಷಣೆ ಮಾಡುವಲ್ಲಿ ಸರ್ಕಾರ ವಿಫಲ ಆಗಿದೆ ಅಂತ ನಿಮ್ಮ ಒಂದು ಮಾತು. ಅದರ ಪೂರಕವಾಗಿ ಸತ್ಯಜಿತ್ ಸುರತ್ಕರಿಗೆ ಮತ್ತು ಇನ್ನು ಕೆಲವು ನಾಯಕರಿಗೆ ಈ ಹಿಂದಿನಿಂದಲೂ ಒಂದು ಪ್ರೊಟೆಕ್ಷನ್ ವ್ಯವಸ್ಥೆ ಇತ್ತು. ಅದನ್ನು ಈ ಕಾಂಗ್ರೆಸ್ ಸರ್ಕಾರ ತೆಗೆದಾಗ ನೀವು ಯಾಕೆ ಅದರ ಬಗ್ಗೆ ಮಾತಾಡಿಲ್ಲ? ಅವರು ಹಿಂದೂ ಅಲ್ವಾ? ಅವರು ಹಿಂದೂ ಪರ ಹೋರಾಟಗಾರರಲ್ವಾ? ನೋಡಿ, 31ನೇ ತಾರೀಕು ಅವರನ್ನ ಹತ್ಯೆ ಮಾಡ್ತೇವೆ ಅಂತ ಸ್ಟೇಟಸ್ ಹಾಕಿದಾಗ ನಾವು ಏನು ಯೋಚನೆ ಮಾಡಬೇಕು ಅಂತ ನೀವೇ ಹೇಳಿ. 31ನೇ ತಾರೀಕು ಅವರನ್ನ ಮುಗಿಸ್ತೇವೆ ಅಂತ ಎಕ್ಸ್ ಮಾರ್ಕ್ ಹಾಕಿ ಸ್ಟೇಟಸ್ ಹಾಕಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಲ್ಲ. ಯಾವಾಗ ಅಲ್ಲ, ಈಗ ಈ ಹತ್ಯೆ ಆದ ನಂತರ ಈ ಎಲ್ಲ ಸಂಗತಿ ಗೊತ್ತಾಯ್ತಲ್ಲ ನಮ್ಗೆ. ಅವಾಗ ಗೊತ್ತಾಗಿದ್ರೆ ಅವಾಗ್ಲೇ ನಾವು ಒತ್ತಾಯ ಮಾಡ್ತಿದ್ದೆವು. ಅಲ್ಲ ಈಗ ಅಲ್ಲ ನೋಡಿ, ನಾನೊಂದು ಹೇಳ್ತೇನೆ. ಈಗ ನಮ್ಗಿಂತ ನಿಮ್ಗಿಂತ ಪೊಲೀಸ್ ಇಲಾಖೆ ಯಾಕೆ ಇರುದು, ಗುಪ್ತಾಚಾರ ವ್ಯವಸ್ಥೆ ಇರುದು ಯಾಕೆ? ಮತ್ತೆ ಇವರು ಈಗ ನಿನ್ನೆ ಹಾಕಿದ ಸ್ಟೇಟಸ್ಗೆ ಇವತ್ತು ಬಂಧನ ಮಾಡ್ತಾರೆ. ಅಷ್ಟು ಹುಷಾರಿದ್ದಾರೆ, ಹುಷಾರೇನು ಇಲ್ಲದವರಲ್ಲ ಪೊಲೀಸ್ ಇಲಾಖೆ. 31ನೇ ತಾರೀಕು ಸ್ಟೇಟಸ್ ಹಾಕಿದ್ದು ಇವರಿಗೆ ಗೊತ್ತಾಗುದಿಲ್ವಾ? ನೀವು ಹೇಳಿ ಗೊತ್ತಾಗಬೇಕಾ? ಕೊನೆಯದಾಗಿ ಒಂದು ಮಾತನ್ನ ಉಲ್ಲೇಖ ಮಾಡಬೇಕು. ಏನು ಅಂತ ಕೇಳಿದರೆ, ಈ ಸುಹಾಸ್ ಶೆಟ್ಟಿಯವರ ಮರ್ಡರ್ ಆದ ನಂತರ ದಿನನಿತ್ಯದ ಬೆಳವಣಿಗೆ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಎಷ್ಟು ಕೊಟ್ಟಿದೆ, ಮಾಧ್ಯಮದವರಿಗೂ ಎಷ್ಟರ ಮಾಹಿತಿ ಇದೆ. ಯಾಕೆ ಮಾಹಿತಿಗಳು ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಎಲ್ಲಿ ಬೇಕಾದರೆ ರಾಜಕೀಯ ಒತ್ತಡದಿಂದ ಅವರಿಗೆ ಬೇಕಾದ ಹಾಗೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಡೇ ಟು ಡೇ ಬೇಸಿಸ್ನಲ್ಲಿ. ಇಲ್ಲದಿದ್ದರೆ ಏನೇನು ಡೇ
ಆಗತ್ತೆ ಅದನ್ನ ಜನರಿಗೆ ಮಾಧ್ಯಮದವರಿಗೆ ಹೇಳಬೇಕಾದ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡ ಪೊಲೀಸ್ ಇಲಾಖೆ ಏನಾದರೂ ಹೇಳ್ತಾ ಇದೆಯಾ ನೋಡಿ. ಮೊನ್ನೆ ಒಂದು 5 ಲಕ್ಷದ ಏನೋ ಒಂದು ಸುಪಾರಿ ಅಂತೇಳಿ ಪೊಲೀಸ್ ಕಮಿಷನರ್ ಪ್ರೆಸ್ ಮಾಡಿದ ನಂತರ ಇವತ್ತಿನ ತನಕ ಪ್ರೆಸ್ ಇಲ್ಲ. ಯಾಕೆ ನಿಂತೋಯ್ತು? ಯಾಕಂದ್ರೆ ನಮಗೆ ಬೇಕಾದಾಗೆ ಸರ್ಕಾರಕ್ಕೆ ಬೇಕಾದಾಗೆ ಮಾಡಿಕೊಳ್ಬೇಕು ಅಂತ ಹೇಳೋ ಉದ್ದೇಶದಿಂದಲೆಲ್ಲ ಮಾಹಿತಿ ಕೊಡ್ತಾ ಇಲ್ಲ. ನನಗೆ 2 ಮಾಧ್ಯಮದವರು ಹೇಳಿದ್ದಾರೆ ಸರಿಯಾದ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪರದಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಮಾಧ್ಯಮದವರು. ನೀವು ಪರದಾಡುವಂಥ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂದರೆ ಅದರ ಹಿಂದೆ ಏನೋ ಒಂದು ಎಜೆಂಡಾ ಇದೆ. ಎಜೆಂಡಾ ಇಲ್ಲದ್ರೆ ಡೇ ಟು ಡೇ ಬೇಸ್ನಲ್ಲಿ ಎಲ್ಲ ಹೇಳ್ಬೋದು. ಮತ್ತೆ ನೇರವಾಗಿ ಏನು ಅಂತ ಕೇಳಿದ್ರೆ ಕಳಸದ ಮೊಹಮ್ಮದ್ ಮುಸ್ತಾಫನ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಇವರು ಹೋಗಿದ್ದಾರೆ, ನಿರಂತರವಾದ ಸಂಪರ್ಕ ಇದೆ. ಆ ಮುಸ್ತಾಫನ ಈ ಕಡೆಗೆ ಕೆಲಸ ಮಾಡುವಂಥ ವ್ಯಕ್ತಿಗಳೇ ಬಂದು ಇಲ್ಲಿ ಮರ್ಡರ್ ಕೇಸಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನೋ ಅಂತೇಳಿ ಬರೆದಂಥ ಏನೋ ಒಂದು ಫೇಸ್ಬುಕ್ಕಲ್ಲಿ ಬರೆಯುವವರಿಗೆ ಅರ್ಧ ಗಂಟೆಯಲ್ಲಿ ಅರೆಸ್ಟ್ ಆಗುತ್ತೆ ಮಾತ್ರ. ಏನು ಕತೆ ಹೇಳಿ? ಈಗ ನಾವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಈ ಸ್ಟೇಟ್ಮೆಂಟ್ ನಮ್ಮ ಸ್ಟೇಟ್ಮೆಂಟ್, ಜಿಲ್ಲಾಧ್ಯಕ್ಷ ಸ್ಟೇಟ್ಮೆಂಟ್, ಭರತ್ ಸ್ಟೇಟ್ಮೆಂಟ್, ಅದರ ಕೆಳಗಡೆ ಎಲ್ಲ ಹಾಕುವಂಥ ಕಮೆಂಟ್ಗಳು ನೋಡಿ, ಯಾವ ರೀತಿಯಲ್ಲಿ ಕಮೆಂಟ್ ಕೊಡ್ತಾರೆ ನೋಡಿ, ಧೈರ್ಯ ನೋಡಿ. ಅದಕ್ಕಾಗಿ ಇದು ರಾಜಕೀಯ ಈ ಎಲ್ಲ ವ್ಯವಸ್ಥೆ ಒಳ ಷಡ್ಯಂತ್ರ ಮಾಡಿಕೊಂಡು ಸುಭಾಷ್ ಶೆಟ್ಟಿ ಹತ್ಯೆಗೆ ಇವರು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಭಾಗಿಯಾರುವ ರೀತಿಯಲ್ಲಿ ಈ ಒಂದು ಹತ್ಯೆ ಆಗಿದೆ ಅಂತ ಹೇಳುವಂಥದ್ದು ಕಾಣ್ತದೆ. ಮತ್ತೆ ಎಲ್ಲೋ ಯಾರನ್ನ ಇವರು ಒಂದು ಮಾತನ್ನು ಬಿಟ್ಟರು, ಫಾಜಿಲ್ ಅವರ ಮತ್ತು ಆದಿಲ್, ಈಗ ಪ್ರಮುಖ ಆರೋಪಿ ಆದಿಲ್, ಫಾಜಿಲ್ ಈ ಹಿಂದೆ ಹತ್ಯೆ ಆದವನು, ಅವನೊಬ್ಬರು ಚಿಕ್ಕಪ್ಪ ಇದ್ದಾರೆ, ಅವರಿಗೆ ಮತ್ತು ಮೊಹಮ್ಮದ್ ಮುಸ್ತಾಫಾ ಕೂಡ ಬಹಳ ಹತ್ತಿರ ಸಂಬಂಧ ನೋಡಿ. ಒಬ್ಬ ಅದರ ಮಧ್ಯದಲ್ಲಿ ಕಳಸದ ಮೊಹಮ್ಮದ್ ಮುಸ್ತಾಫಾ ಮತ್ತು ಆದಿಲ್, ಪ್ರಮುಖ ಆರೋಪಿ ಆದಿಲ್ನ ಚಿಕ್ಕಪ್ಪ ಹತ್ತಿರ ಸಂಬಂಧ. ಅದರ ಒಟ್ಟಿಗೆ ಈ ಕಾಂಗ್ರೆಸ್ನ ನಾಯಕರು ಮತ್ತು ಮೊಹಮ್ಮದ್ ಮುಸ್ತಾಫಾ ಕಳಸ ಹತ್ತಿರ ಸಂಬಂಧ ನೋಡಿ. ಇಷ್ಟೆಲ್ಲ ಆದ ನಂತರ ಕೂಡ ಈ ಡೌಟ್ ಇನ್ನು ನಮಗೆ ಎಲ್ಲರಿಗೂ ಜಗತ್ತಿಗೆ ಬಂದ ನಂತರ ಬರಲ್ಲ ಅಂತೇಳಿ ಆದರೆ ಇದನ್ನು ಇವತ್ತು ಹೇಳಿಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ಮುಗಿಸಿ ಬಿಡ್ತಾರೆ. ಮೊಹಮ್ಮದ್ ಮುಸ್ತಾಫಾ ಇನ್ನೊಂದು 4 ಜನರಿಗೆ ಕಳಿಸ್ಕೊಡ್ತಾನೆ ಬೇಕಾದ್ರೆ. ಸುಹಾಸ್ ಶೆಟ್ಟಿ ಯಾವಾಗ ಫಾಜಿಲ್ ಮರ್ಡರ್ ಆದ ಸಂದರ್ಭದಲ್ಲಿ ನೀವು ನಮ್ಮವರಲ್ಲ ಅಂತ ಏನು ಸ್ಟೇಟ್ಮೆಂಟ್ ಬಗ್ಗೆ ನೀವು ಕೇಳಿದ್ದೀರಿ. ನಾವು ಇದರ ಬಗ್ಗೆ ಯಾವತ್ತೂ ಕೂಡ ಸ್ಪಷ್ಟನೆ ಕೊಡಲಿಲ್ಲ. ಸತ್ಯ ಅದರ ಬಗ್ಗೆ ಸ್ಪಷ್ಟನೆ ಕೊಡುವ ಒಂದು ಅಪರಾಧ ಇದರಲ್ಲಿ ಬಂದಾಗ ಅವರ ಮೇಲೆ ಬಂದಿರುವಂಥದ್ದು ಆರೋಪ ಅವರೇ ಹತ್ಯೆ ಮಾಡಿದ್ದಾರೆ ಅಂತ ನೀವೇ ಹೇಳ್ತೀರಿ. ಅದು ಕೋರ್ಟ್ ಹೇಳಬೇಕು. ಆ ಕೇಳಿ ಆಯ್ತಾಯ್ತು, ಸರಿ. ಈಗ ಬಂದಿರುವಂಥದ್ದು ಅವರ ಮೇಲೆ ಆರೋಪ, ಅದನ್ನು ಕೋರ್ಟ್ ತೀರ್ಮಾನ ಮಾಡಬೇಕು. ಆ ಕೋರ್ಟ್ ತೀರ್ಮಾನ ಮಾಡಿದ ನಂತರ ಅವರ ಬಗ್ಗೆ ಏನು ಸಂಗತಿ ಬರಬೇಕು ಅದನ್ನು ನಾವು ಖಂಡಿತ ಕೊಡ್ತಿದ್ದೇವೆ. ಈಗ ಹತ್ಯೆ ಆಗಿದೆ, ಆ ಕಾರ್ಯಕರ್ತ ನಮ್ಮ ಬೇರೆ ಬೇರೆ ಹಿಂದೂ ಪರವಾದ ಸಂಘಟನೆ ಕೆಲಸ ಕಾರ್ಯದಲ್ಲಿ ಭಾಗವಹಿಸಿ ಹಿಂದೂ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರನ್ನು ನಾವು ಸಮರ್ಥನೆ ಮಾಡ್ತೇವೆ. ನಮ್ಮ ಒಬ್ಬ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದನ್ನು ನಾವು ಖಂಡನೆ ಮಾಡ್ತೇವೆ. ಈಗ ನೀವು ಹೇಳುವಂಥದ್ದು 8 ಜನ ಆರೋಪ ಅಂತ. ನಾವು ಆರೋಪವನ್ನ ತನಿಖೆಯನ್ನ ಸರಿಯಾದ ದಿಕ್ಕಿನಲ್ಲಿ ಮಾಡಿ ಅಂತ ಮಾತ್ರ ಹೇಳುದು. ನೀವು ಅವರು ಯಾರು 8 ಜನ ಈಗ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ನನಗೆ ಸಂದೇಹ ಉಂಟು. ಈಗ ಅವರು ಅರೆಸ್ಟಾ, ಅವರನ್ನೇ ಯಾರಾದರೂ ರಾಜ್ಯಕ್ಕೆ ಈ ತರ ಎಲ್ಲ ಚಲನವಲನ ಇರುವಾಗ ಅವರೇ ತಂದು ಕೊಟ್ಟಿದಾರ? ಈಗ ಇವ್ರು ಹೇಳಿದ್ರಲ್ಲ, ಎಲ್ಲಿ ಕೊಟ್ಟದ್ದು, ಎಲ್ಲಿ ಅರೆಸ್ಟ್ ಮಾಡಿದ್ದು, ಏನು ಇಲ್ಲ, ನಮಗೆ ಗೊತ್ತಿಲ್ಲ. ಈಗ ಆ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಆರೋಪಿಯಾಗಿ ಗುರುತು ಮಾಡಿದ್ದಾರೆ. ನಾವು ಕೂಡ ಅದರ ಬಗ್ಗೆ ಕ್ಲಿಯರ್ ಮಾಡಲಿಕ್ಕೆ ನಾವೇನು ಜಡ್ಜ್ ಅಲ್ಲ, ನಮ್ದು ಏನು ಅದರಲ್ಲಿಲ್ಲ. ಅದು ತನಿಖೆ ಆಗಲಿ, ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗಬೇಕು ಅಂತ ನಾವು ಹೇಳುವಂಥದ್ದು. ಯಾರು ಅವರು 8 ಜನರನ್ನ ಅವರು ಮಾಡ್ಲಿಲ್ವಾ ಅಂತ ಇವರು ಚಾರ್ಜ್ ಶೀಟ್ ಹಾಕ್ಲಿ, ಕೋರ್ಟ್ ತೀರ್ಮಾನ ಮಾಡ್ತದೆ. ನಾವು ಈಗ ನೈಜ ಆರೋಪಿಗಳನ್ನ ಇನ್ನೂ ಸಹ ಜನ ಇದ್ದಾರೆ,
ಇನ್ನೂ ಸಹ ಇವರೊಟ್ಟಿಗೆ ಇನ್ನೂ ಸಹ ಜನ ಇದ್ದಾರೆ, ಅವರನ್ನು ಕೂಡ ಬಂಧನ ಮಾಡಬೇಕು. ಅಲ್ಲಿ 10-15ಕ್ಕಿಂತ ಜಾಸ್ತಿ ಜನ ಇದ್ರು, ಇನ್ನೂ ಸಹ ಜನ ಇದ್ದಾರೆ, ಅವರನ್ನು ಬಂಧನ ಮಾಡಬೇಕು. ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು. ನೈಜ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಮಾತ್ರ ಒತ್ತಾಯ ಮಾಡುದು. ಇವರು ಅಲ್ಲ ಅಂತ ಹೇಳಲಿಕ್ಕೆ ನಾವ್ಯಾರು? ಯಾರು ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ನೀವು ಹೇಳಿ ತೋರಿಸಿ. ಯಾರು ಹೇಳಿದ್ದು ಅಂತ ಹೇಳಿ. ಅಲ್ಲ, ನಾವು ಅದಕ್ಕೆ ಹೇಳಿದಲ್ಲ. ಅಲ್ಲ, ಒಂದು ಮಿನಿಟ್ ಕೇಳಿ. ಕಮೆಂಟ್ ಮಾಡಲಿಲ್ಲ. ಈಗ ಖಾದರ್ ಹೇಳಿದ್ದು ನೋಡಿ. ಒಂದು ಮಿನಿಟ್, ಸಾರಿ, ನಾನು ಅಣ್ಣ ಅಲ್ಲ, ಒಂದು ಮಿನಿಟ್ ಕೇಳಿ. ನೀವು ಹೇಳಿದ್ದ ಕೇಳುದು. ನಾವು ಭಾರತೀಯ ಜನತಾ ಪಾರ್ಟಿ ದೇಶಭಕ್ತ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ನಮ್ಮದು ರಾಜಕೀಯ ಪಾರ್ಟಿ. ಇದು ಫಸ್ಟಿಗೆ ಆಗಿ ನೀವು ಒಂದು ಮಾಧ್ಯಮದವರು ನೀವು ಕೇಳಿದ ಪ್ರಶ್ನೆಗೆ ಒಂದು ತಿಳ್ಕೊಳ್ಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಹತ್ಯೆ ಆದಾಗ ಆ ಹತ್ಯೆಯ ವ್ಯವಸ್ಥೆಗಳಲ್ಲಿ ನಾವು ಮೂಗು ತೂರಿಸುವುದು, ಇನ್ನೊಂದು ಮಾಡುವುದು ನಾವು ಹೋಗಿಲ್ಲ. ಖಾದರ್ ಇಲ್ಲಿ ಮಾಡಿದ ಕಾರಣ ನಮ್ಮ ಆಕ್ಷೇಪ ಅಷ್ಟೇ. ನಾವು ಅವತ್ತು ಆಕ್ಷೇಪ ಮಾಡಿಲ್ಲ, ನಾವು ಮಧ್ಯೆ ಮೂಗು ತೂರಿಸ್ಕೊಳ್ಳಿಲ್ಲ. ಇಲಾಖೆ ಅಷ್ಟಿಗೆ ತನಿಖೆ ಮಾಡುವಂಥ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಕಾರ್ಯಕರ್ತ ಹೌದೋ ಅಲ್ವೋ ಅಂತ ಹೇಳುವಂಥದ್ದು ಯಾವ ಸಂದರ್ಭದಲ್ಲಿ ಯಾವಾಗ ನಿಲ್ಲಬೇಕು ಅವಾಗ ನಿಲ್ತೇವೆ ನಾವು. ನೀವು ಯಾವಾಗ ನಾವು ನಿಲ್ಲಬೇಕಿತ್ತು ಅಂತ ಹೇಳುವಂಥದ್ದು ಮಾಧ್ಯಮದವರು ಅದನ್ನು ನೀವು ಅಪೇಕ್ಷೆ ಪಟ್ಟರೆ ನಾವೇನು ಮಾಡ್ಲಿಕ್ಕಾಗಲ್ಲ. ನಾವು ಅಲ್ಲಿ ಹೇಳಿದ ಕಂಪ್ಲೀಟ್ ಮಾಡ್ತೇವೆ. ನಾನು ಹೇಳುದು ಸ್ಪಷ್ಟ ಇದ್ದೇವೆ. ನಾವು ಕಾರ್ಯಕರ್ತರು ಯಾವಾಗ ನಾವು ಒಪ್ಪಿಕೊಂಡಿದ್ದಾರೆ ಇಲ್ಲ ಯಾರು ಹೇಳಿದ್ದು ಅಂತ ಹೇಳಿ ವೇದವ್ಯಾಸ ಕಾಮತ್ ಹೇಳಿದ್ರ? ಯಾರು? ನಾನು ಶಾಸಕನಾಗಿದ್ದೆ ಅವಾಗ. ಹೇಳಿದ್ನ? ಸತೀಶ್ ಕುಂಪಲ್ ಹೇಳಿದ್ರ? ಅವಾಗಿನ ಜಿಲ್ಲಾಧ್ಯಕ್ಷರು ಹೇಳಿದ್ರ? ಭರತ್ ಶೆಟ್ಟಿ? ನಾವ್ ಹೇಳುದು ಸಿಂಪಲ್ ಆಗಿ ಅಲ್ಲ, ನೀವು ಕಾರ್ಯದರ್ಶಿ ಅಲ್ಲ, ಇಲ್ಲಿ ಕೇಳಿ. ಈಗ ಸಂಘಟನೆಯವರು ಹೇಳಿದ್ದು ಭಾರತೀಯ ಜನತಾ ಪಾರ್ಟಿಯ ಪ್ರೆಸ್ ಅದಲ್ಲ, ಅದು ನೀವು ಅವ್ರ ಹತ್ರನೇ ಕೇಳ್ಬೇಕು. ಅದ್ರ ಸ್ಪಷ್ಟೀಕರಣ ನಮ್ಮ ಹತ್ರ ಕೇಳಲಿಕ್ಕಾಗಲ್ಲ. ಬಿಜೆಪಿಯಿಂದ ನಾವು ಏನೂ ಅದಕ್ಕೆ ಹೇಳಿಕೆ ಕೊಟ್ಟಿಲ್ಲ. ಮತ್ತೆ ನಾವು ಯಾವುದೇ ತನಿಖೆಗೆ ಹಸ್ತಕ್ಷೇಪ ಮಾಡಲ್ಲ, ಅದಕ್ಕಾಗಿ ಹೇಳಿಕೆ ಕೊಟ್ಟಿಲ್ಲ. ಪೊಲೀಸರಿಗೆ ಮುಕ್ತವಾಗಿ ಅವಕಾಶ ಬಿಟ್ಟಿದ್ದೇವೆ. ಹೌದು, ಸರಿ ಇದೆ. ಅಲ್ಲ ರೀ, ಸಂಘಟನೆ ಕಾರ್ಯಕರ್ತರು ಹೇಳಿದ್ದಾರೆ ಹೇಳ್ತಿರಲ್ಲ. ಕ್ಲಾರಿಟಿ ಕ್ವಶನ್ ಕೇಳಿ ಒಂದ್ಸತಿ. ಎಂತ ಏನು ಕ್ವಶನ್? ನಿಮ್ ಡೌಟ್ ಏನು? ಅಲ್ಲ, ನೀವು ಹೇಳಿದ್ರಿ ಅದು ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳಿದ್ರಿ ಅಂತ. ಪಾಯಿಂಟ್ ಬ್ಲಾಂಕ್ ನಾವು ಯಾರು ಆ ಟೈಪ್ ಹೇಳಲಿಲ್ಲ, ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾವು ಹೇಳಲೇ ಇಲ್ಲ. ಈಗ ಮಂಗಳೂರಿನ ಶಾಸಕರು ಮತ್ತೆ ಸುರತ್ಕಲ್ನ ಭರತ್ ಶೆಟ್ಟಿ ಮತ್ತೆ ವೇದವ್ಯಾಸ ಕಾಮತ್ ಮೇಲೆ ಈ ಹಿಂದೆ ರಾಜ್ಯ ಸರ್ಕಾರ ಹಲವು ಕಂಪ್ಲೇಂಟ್ ಆಗಿದೆ. ಅದರ ಜೊತೆಗೆ ಬೆನ್ನಿಗೆ ಹರೀಶ್ ಪೂಂಜಾರ್ ಅವರ ಮೇಲೆ ಕಂಪ್ಲೇಂಟ್ ಆಗ್ತಿದೆ. ಈಗ ಮುಂದಿನ ನಡೆ ಏನು ನಿಮ್ದು? ಈಗ ನಾಯಕರ ಮೇಲೆ ಪದೇ ಕೇಸ್ ಆದಾಗ ಕಾರ್ಯಕರ್ತರು ಅವರ ಮೇಲೆ ವಿಶ್ವಾಸ ಕಳ್ಕೊಳ್ತಾರೆ. ನೋಡಿ, ಈಗ ಆಗ್ಲೇ ಪ್ರಸ್ತಾಪ ಮಾಡಿದ್ದೇನೆ. MLA ಮೇಲೆ, ಸಂಘಟನೆಯ ಜವಾಬ್ದಾರಿ ಇದ್ದವರ ಮೇಲೆ ಕೇಸ್ ಆದಾಗ ಸ್ವಾಭಾವಿಕವಾಗಿ ನಾವು ಇವತ್ತು ಅದನ್ನೇ ಹೇಳುದು. ನೀವು ಕೇಸ್ ಎಷ್ಟು ಬೇಕಾದರೂ ತಗೊಳ್ಳಿಕ್ಕೆ, ಅದನ್ನು ಫೇಸ್ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಕಾರ್ಯಕರ್ತರಿಗೆ ತೊಂದರೆ ಮಾಡಬೇಡಿ. ಅನಾವಶ್ಯಕ ಮಕ್ಕಳು ಇರುವಂಥ ಸಂದರ್ಭದಲ್ಲಿ ಹೆಂಗಸರು ಇರುವಂಥ ಅವರ ಮನೆಗೆ ಹೋಗುವಂಥದ್ದು, ಅವರಿಗೆ ಕಿರುಕುಳ ಕೊಡುವಂಥದ್ದು ಅದನ್ನು ಮಾಡಬೇಡಿ. ಇದನ್ನು ಯಾವಾಗ ಶಾಸಕರ ಮೇಲೆ ನೀವು ಕೇಸು ಮಾಡಿದ್ದೀರಿ ಆವಾಗ ಯಾವಾಗ ಅದರ ವಿರುದ್ಧ ಹೋರಾಟ ಮಾಡಬೇಕು, ಅದರ ವಿರುದ್ಧ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು, ಅದನ್ನು ಆಯಾ ಸಂದರ್ಭದಲ್ಲಿ ನಾವು ಹಾಕ್ಕೊಳ್ತೇವೆ. ಅಲ್ಲ, ರಶೀದ್ರನ್ನ ಪೊಲೀಸ್ ಸ್ಟೇಷನ್ ಬಿಡಿ, ಪೊಲೀಸ್ ಇಲಾಖೆಯಲ್ಲೇ ಇಟ್ಟುಕೊಳ್ಬಾರದು. ಅವರನ್ನು ಆ ಇಲಾಖೆಯಿಂದ ಡಿಸ್ಮಿಸ್ ಮಾಡಬೇಕು. ನೋಡಿ, ಅವರದ್ದು 2 ಕೇಸ್ ಖುಲಾಸೆ ಆಗಿದೆ. ಅದರ ಬಗ್ಗೆ ನೀವು ಮಾತಾಡ್ತೀರಾ? ಅಲ್ಲ, 2 ಕೇಸ್ ಖುಲಾಸೆ ಆಗಿದೆ. ಅವರದ್ದು 2 ಕೇಸ್ ಖುಲಾಸೆ ಆಗಿದೆ. ಮತ್ತೆ ಆ ಹತ್ಯೆ ಅಂತ ನೀವು ಹೇಳ್ಬೋದು. ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ತನಿಖೆ ಆಗ್ತದೆ. ತನಿಖೆಯಲ್ಲಿ ಏನು ನಿರ್ಧಾರ ಬರ್ತದೆ ಆ ಸಂದರ್ಭದಲ್ಲಿ ಅದಕ್ಕೆ ರಿಯಾಕ್ಷನ್ ಕೊಡುವ. ಧನ್ಯವಾದ. ಎಲ್ರಿಗೂ ಧನ್ಯವಾದ.